ಯಕ್ಷ ಕನ್ನಿಕೆಯರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ಯಕ್ಷಗಾನ ಗಂಡು ಕಲೆ, ಆದರೆ ಆ ಗಂಡು ಕಲೆಯಲ್ಲಿ ಇಬ್ಬರು ಹುಡುಗಿಯರು ಅಪಾರ ಸಾಧನೆಯನ್ನ ಮಾಡಿದ್ದಾರೆ. ಈಗಾಗಲೇ ಎಲ್ಲರ ಮನಸ್ಸನ್ನು ಕೂಡ ಅವರು ಸೂರೆಗೊಳಿಸಿದ್ದಾರೆ. ಹಾಗಿದ್ರೆ ಅವರು ಯಾರು, ಏನು ಯಕ್ಷಗಾನದಲ್ಲಿ ಅಂತಹ ಒಂದು ಮಹಿಮೆಯನ್ನ ಮಾಡಿದ್ದಾರೆ, ಎಲ್ಲರೂ ಅಚ್ಚರಿ ಪಡುವಂಥ ಕೆಲಸ ಏನು ಮಾಡಿದ್ದಾರೆ ಅನ್ನೋ ಕುತೂಹಲ ನಿಮಗಿರ್ಬೋದು. ನಾನು ತಡ ಮಾಡೋದಿಲ್ಲ, ಅವ್ರು ಯಾರು ಅನ್ನೋದನ್ನು ಮೊದಲಿಗೆ ನಿಮಗೆ ಪರಿಚಯಿಸ್ತೀನಿ. ಯಕ್ಷಗಾನದಲ್ಲಿ ತನ್ನದೇ ಆದಂತಹ ಒಂದು ರೂಪಕದ ಮೂಲಕ ಎಲ್ಲರ ಮನಸೂರೆಗೊಳಿಸಿದಂತಹ ಇಬ್ಬರು ತುಂಬ ಕ್ಯೂಟ್ ಆಗಿ ಹಾಗೂ ಬ್ಯೂಟಿಫುಲ್ ಆಗಿರುವಂಥ ಇಬ್ಬರು ಲೇಡೀಸ್ ನಮ್ಮ ಜೊತೆ ಇದ್ದಾರೆ. ಅವರು ಯಾರು ಅನ್ನೋದನ್ನು ಪರಿಚಯ ಮಾಡ್ತೀನಿ. ಮೊದಲಿಗೆ ದಿಶಾ ಶೆಟ್ಟಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ, ಅವರನ್ನು ಸ್ವಾಗತಿಸೋಣ. ಹಾಯ್ ದಿಶಾ, ವೆಲ್ಕಮ್ ಟು ದಿ ಶೋ. ಅದೇ ಥರ ಇವರು ಡಾಕ್ಟರ್, ವೃತ್ತಿರಂಗದಲ್ಲಿ ಡಾಕ್ಟರ್, ಆದರೆ ಕಲೆಗೆ ಬಂದಾಗ ಯಕ್ಷಗಾನದಲ್ಲಿ ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಡಾಕ್ಟರ್ ವರ್ಷಾ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ಹಾಯ್ ವರ್ಷಾ, ವೆಲ್ಕಮ್ ಟು ದಿ ಶೋ. ಹಾಯ್, ಥ್ಯಾಂಕ್ ಯು. ಮೊದಲಿಗೆ ಇಬ್ಬರು ಯಕ್ಷಗಾನದ ಬಗ್ಗೆ ಏನಂತೀರಾ ಅಂತ, ನಿಮ್ಮ ಅಭಿಪ್ರಾಯ ಏನು? ಯಕ್ಷಗಾನ ಬೇಸಿಕಲಿ ಅದು ಒಂದು ಜಾನಪದ ಕಲೆ, ಇನ್ಫ್ಯಾಕ್ಟ್ ಅದು ಶಾಸ್ತ್ರೀಯ ಕಲೆ ಕೂಡ. ನಾವೇನಂದರೆ ನಮಗೆ ಇದರಲ್ಲಿ ತುಂಬ ಇಂಟ್ರೆಸ್ಟ್, ಬೈ ಬರ್ತ್ ನಮ್ಮ ಫ್ಯಾಮಿಲಿ ಹೆರಿಡಿಟಿ ಆಗಿರಲಿ, ಹಾಗಾಗಿ ನಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕೆ ಇದು ನಮ್ಮನ್ನು ಜಾಸ್ತಿ ಅಟ್ರ್ಯಾಕ್ಟ್ ಮಾಡಿತ್ತು ಅಂದರೆ ಬಿಕಾಸ್ ಆಫ್ ಇಟ್ಸ್ ವೆರೈಟಿ. ಇದೊಂದು ಟೋಟಲಿ ಬೇರೆ ಥರದ ಒಂದು ಕಲೆ. ಇದರಲ್ಲಿ ಭಾಗವತಿಗೆ ಉಂಟು, ಪಾತ್ರಧಾರಿಗಳು ಅಷ್ಟು ಹೆವಿ ಕಾಸ್ಟ್ಯೂಮ್ಸ್ ಹಾಕ್ಕೊಂಡು, ಐ ಮೀನ್ ಇಟ್ಸ್ ಡಿಫಿಕಲ್ಟ್, ಆದರೂ ಕೂಡ ಅದನ್ನು ಅಷ್ಟು ಚಂದ ಮಾಡಿ ಅವರು ನಮಗೆ ಪ್ರೆಸೆಂಟ್ ಮಾಡ್ತಾಯಿದ್ರು. ಸೊ ವಿ ವರ್ ರಿಯಲಿ ಇಂಪ್ರೆಸ್ಡ್. ಸೊ ಯಕ್ಷಗಾನ ಐ ಕ್ಯಾನ್ ಸೇ ಔಟ್ ಆಫ್ ಆಲ್, ಅಂದರೆ ಎಲ್ಲರಿಗೂ ಅವರವರ ಕಲೆ ಇಂಪಾರ್ಟೆಂಟ್, ಬಟ್ ನಮ್ಮ ಈ ಸ್ಟೇಟಲ್ಲಿ ಇರುವ ಒಂದು ಗ್ರೇಟೆಸ್ಟ್ ಆ್ಯಂಡ್ ದ ಬೆಸ್ಟ್ ಕಲೆ ಅಂತ ಹೇಳ್ಬೋದು. ಓಕೆ, ಹಾಗೆ ದಿಶಾ, ಯಕ್ಷಗಾನ ಅಂದರೆ ಎಲ್ಲರೂ ಕರಾವಳಿಯಲ್ಲಿ ಹೆಚ್ಚಿನ ಬೆಲೆ ಇದೆ ಅದಕ್ಕೆ. ಅದರಲ್ಲೂ ಯಕ್ಷಗಾನ ಅಂದರೆ ಗಂಡು ಕಲೆ. ಆ ಗಂಡು ಕಲೆಯನ್ನೇ ರೂಪಕದ ಮೂಲಕ ಎಲ್ರಿಗೂ ಗಂಡು ಪಾತ್ರಧಾರಿಯಾಗಿ ಹೆಚ್ಚು ಕಾಣಿಸ್ಕೊಂಡಿರುವಂಥದ್ದು ನೀವು. ಸೊ ಎಲ್ಲರನ್ನ ತನ್ನತ್ತ ಸೆಳೆದಿದ್ದೀರಾ. ಹೇಗನ್ಸುತ್ತೆ ಯಕ್ಷಗಾನದ ಪ್ರಕಾರ? ಯಕ್ಷಗಾನ ಅಂದರೆ ನಿಮ್ಮ ಪ್ರಕಾರ ಏನು ಅಭಿಪ್ರಾಯ ಅಂತ? ಅದೇ ಅವಳು ಹೇಳಿದ ಹಾಗೆ, ಬೇರೆ ಕಲೆಯಲ್ಲಿ ಇರುವವರೆಲ್ಲ ಅವರ ಒಂದೊಂದೇ ಫೀಲ್ಡಲ್ಲಿ ಎಕ್ಸಲೆಂಟ್ ಆಗಿರ್ತಾರೆ, ಒಂದೊಂದೇ ಫೀಲ್ಡಲ್ಲಿ ಎಕ್ಸ್ಪರ್ಟೈಸ್ ಆಗಿರ್ತಾರೆ. ಆದರೆ ಯಕ್ಷಗಾನದ ಫೀಲ್ಡ್ ಹಾಗೆ ಅಲ್ಲ. ಯಕ್ಷಗಾನ ಆರ್ಟಿಸ್ಟ್ ಅಂದರೆ ಅವನು ಒರೇಟರ್ ಆಗಿರ್ತಾನೆ, ಅ ಪರ್ಸನ್ ವಿತ್ ನಾಲೆಜ್ ಆಗಿರ್ತಾನೆ, ಸ್ಟೆಮಿನಾ ಬೇಕು ಅಂತ ಹೇಳಿದರೆ ಅವನು ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ತಾನೆ, ಡ್ರಾಯಿಂಗಲ್ಲಿ ಒಳ್ಳೇದಿರಬೇಕು, ಅಗೇನೆ ಈಸ್ ಅನ್ ಆರ್ಟಿಸ್ಟ್. ಸೊ ಎಲ್ಲ ಫೀಲ್ಡಿನ ಬಗ್ಗೆ ಸ್ವಲ್ಪ ಸ್ವಲ್ಪ ನಾಲೆಜ್ ಯಕ್ಷಗಾನ ಆರ್ಟಿಸ್ಟ್ಗೆ ಇರ್ತದೆ. ಸೊ ಆಬ್ವಿಯಸ್ಲಿ ಯಕ್ಷಗಾನ ಆರ್ಟಿಸ್ಟ್ ಅಂದರೆ ಓವರ್ ಆಲ್ ಯುನೋ ಕೆಪಾಸಿಟಿ ಇದ್ದವ ಅಂತ ಹೇಳಿದರೆ, ಅವ್ರು ಇದ್ದವಳು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ದಟ್ ಇಸ್ ಒನ್ ಮೇನ್ ಪಾಯಿಂಟ್ ನಮ್ಮನ್ನು ಜಾಸ್ತಿ ಅಟ್ರಾಕ್ಟ್ ಮಾಡಿತ್ತು. ಓಕೆ, ಇನ್ನೊಂದು ಯಕ್ಷಗಾನಕ್ಕೆ ಬಂದರೆ ನೀವು ಗಂಡು ಪಾತ್ರವನ್ನೇ ಜಾಸ್ತಿಯಾಗಿ ಕಾಣಿಸಿಕೊಂಡಿರುವಂಥದ್ದು, ಅವಳು ಬಿಟ್ಟು ಅವನಾಗಿರು ಕಾಣಿಸಿಕೊಂಡಿರುವಂಥದ್ದು, ಹಳೆ ಪೌರಾಣಿಕ ಪಾತ್ರಗಳ ಮೂಲಕ ನೀವು ಜಾಸ್ತಿ ಮನೆ ಮಾತಾಗಿದ್ದೀರಾ. ಸೊ ಹೆಚ್ಚಾಗಿ ನಿಮ್ಮನ್ನು ಕೃಷ್ಣ ರಾಧೆಯರು ಅಂತಾನೆ ಕರೀತಾರೆ. ಇಬ್ರು ಎಲ್ಲಿ ನೋಡಿದ್ರು ರಾಧಾಕೃಷ್ಣ ಅಂತಾನೆ ಅನಿಸ್ಕೊಳ್ತಿದ್ದೀರಾ. ಸೊ ಆ ಕೃಷ್ಣನ ಪಾತ್ರ ಆಗಿರ್ಬೋದು, ಅಭಿಮನ್ಯ ಪಾತ್ರ ಏನಿದೆ ಅದು ನಿಮಗೆ ಒಂದು ಹೆಸರನ್ನ ತಂದು ಕೊಟ್ಟಿರುವಂತಹ ಪಾತ್ರ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಹಾಗಿದ್ರೆ ಅಂತ? ಅದೇ ನಾನು ಯಾವತ್ತೂ ಹೇಳುವುದೇ, ನಮ್ಮ ಗುರುಗಳಿದ್ದಾರಲ್ವಾ, ಅವರು ಪಾಠನ್ನು ಹಂಚಿಕೊಡುವಾಗ, ರೋಲ್ಸ್ ಅನ್ನು ಹಂಚಿಕೊಡುವಾಗ ನಮ್ಮ ಕ್ಯಾರೆಕ್ಟರನ್ನು ಚಂದ ಮಾಡಿ ಅರ್ಥ ಮಾಡ್ಕೊಳ್ತಾರೆ. ಇವಳಿಗೆ ಈ ಪಾತ್ರ ಕೊಟ್ಟರೆ ಹೇಗಾಗ್ಬೋದು, ಅವಳಿಗೆ ಈ ಪಾತ್ರ ಕೊಟ್ಟರೆ ಹೇಗೆ ಮಾಡ್ಬೋದು ಅಂತ ಹೇಳಿ. ಅದೇ ರೀತಿ ನಮ್ಮನ್ನು ಚಂದ ಮಾಡಿ ಟಿಪ್ ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಸೊ ಒಂದು ರೋಲನ್ನು ಅವರು ಕೊಡುವಾಗ ಆಬ್ವಿಯಸ್ಲಿ ಸ್ವಲ್ಪ ಪ್ರಿಡಿಕ್ಷನ್ ಮತ್ತು ಅಸಂಪ್ಷನ್ಸ್ ಮಾಡಿಯೇ ಕೊಟ್ಟಿರ್ತಾರೆ. ಸೊ ಆ ರೋಲ್ಸ್, ಅವ್ರು ಕೊಡುವಂಥ ರೋಲ್ಸ್ ನನಗೆ ತುಂಬ ಇಷ್ಟವಾಗ್ತದೆ. ಅದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿ ಇದ್ದು ನಾನು ಅದನ್ನು ನಿರ್ವಹಿಸುವಾಗ ಏನಷ್ಟು ಕಷ್ಟ ಆಗುವುದಿಲ್ಲ. ಅದು ಒಳ್ಳೆ ರೀತಿಯಲ್ಲೇ ಹೊರಗೆ ಮೂಡಿ ಬರ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಂಡುಂಡನು ಮನದಲ್ಲಿ ಮೋದ, ಕಂಡುಂಡನು ಮನದಲ್ಲಿ ಮೋದ, ಕಂಡುಂಡನು ಮನದಲ್ಲಿ ಮೋದ, ಮನದಲ್ಲಿ ಮೋದ, ಮನದಲ್ಲಿ ಮೋದ, ರಾಧನು ಮನದಲ್ಲಿ ಮೋದ, ರಾಧಾ ಬೀದಿ ಬೀದಿಯೇ ಸಂಚರಿಸಲು, ಬೀದಿ ಬೀದಿಯೇ ಬೀದಿ ಬೀದಿಯೇ ಸಂಚರಿಸಲು, ಸಂಚರಿಸಲು ತವ ಮೃದು ಪಾದವು ನೋಯದೆ, ಮೃದು ಪಾದವು, ಮೃದು ಪಾದವು
ನೋಯದೆ 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 ಬೇಳೆ ಮೃಗಾಕ್ಷಿಯೇ ಬೇಳೆ ಮೃಗಾಕ್ಷಿಯೇ ನಂದಸುತಗೆಂದೆಂಬ ಕರುವದಿ ಬಂದು ಪೀಡಿಸಿ ಜತನ ಜತನ ಬೋರನೆ ಅಂದವಲ್ಲವು 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 ನಿನಗೆ ಸಾರಿದೆ ಕುಂದಬಹುದು ಇಲ್ದನಲು ನಸುನಗುತ್ತ ಕೃಷ್ಣನ್ ಹೊರದೋಳ್ ಅಪ್ಪಲು ರಾಧೆಯನು ಮೆಲ್ಲನೆ ಕರೆದು ನಳಿನ ನಾಮನು ಬರೆದು ಅಪ್ಪಲು ಲಲನೆ ಹರಿವಶನಾಗಿ ಲಲನೆ ಹರಿವಶಳಾಗಿ ವಶವರೇ, ಈಗ ನಿಮ್ಮನ್ನ ಹೆಚ್ಚಿನ ಪಾತ್ರದಲ್ಲಿ ನೋಡಿರುವಂಥದ್ದು ರಾಧೆಯಾಗಿ. ಸೊ ಹುಡುಗಿ ಪಾತ್ರದಲ್ಲಿ ಹೆಚ್ಚಾಗಿ ನೀವು ಮಿಂಚಿದ್ದೀರಾ. ಸೊ ಆ ಪಾತ್ರ ಮಾಡುವಂತಹ ಸಂದರ್ಭ ನೀವು ರಾಧೆಯಾಗಿ ಪರಿವರ್ತನೆಗೊಳ್ಬೇಕಾಗತ್ತೆ. ಸೊ ಯಾವ ಥರ ಅದನ್ನು ನಿಭಾಯಿಸ್ತಾ ಇದ್ರಿ ಅಂತ? ಬೇಸಿಕಲಿ ನಮ್ಮ ಇಬ್ಬರನ್ನು ಕಂಪೇರ್ ಮಾಡಿದರೆ ಅಂದರೆ ಬಿಹೇವಿಯರ್ ವೈಸ್ ನಾನು ಸ್ವಲ್ಪ ಸಾಫ್ಟರ್ ಅವಳಿಗಿಂತ. ಅವಳು ಸ್ವಲ್ಪ ಎಗ್ರೆಸಿವ್ ಸ್ವಲ್ಪ ಟಾಮ್ ಬಾಯ್ಶ್ ಅಂತ ಹೇಳ್ಬೋದು ಅವಳನ್ನು. ಸೊ ನಮ್ಮ ಗುರುಗಳು ನಮ್ಮನ್ನು, ನಾವು ಮೊದಲು ಈಗ ನಾವು ರಕ್ಷಿತ್ ಶೆಟ್ಟಿ ಪಡ್ರೆ ಅವರ ಹತ್ರ ಕಲಿತಾ ಇದ್ದೆವು. ಅದಕ್ಕಿಂತ ಮೊದಲು ನಾವು ಯಕ್ಷಗಾನ ಮಾಡುವಾಗ ಹಾಗೆ ನಾವು ಸೆಗ್ರಿಗೇಟ್ ಮಾಡಿರಲಿಲ್ಲ. ಯಾವ ಪ್ರಸಂಗಕ್ಕೆ ಬೇಕಾದ ಹಾಗೆ ನಾವು ಪಾತ್ರ ಮಾಡ್ತಾ ಇದ್ದೆವು. ಬಟ್ ರೀಸೆಂಟ್ಲಿ ಅವ್ರೇನು ಮಾಡಿದ್ರು ಅಂದರೆ ಆ ಪಾತ್ರ ನಮಗೆ ಜಾಸ್ತಿ ಇಂಪ್ಯಾಕ್ಟ್ ಕೊಡಬೇಕು ಅಂತ ಆದ್ರೆ ಅವರ ಕ್ಯಾರೆಕ್ಟರ್, ಅವರ ನೇಚರ್ ಹೇಗೆ ಉಂಟು ಆ ಪರ್ಸನ್ ಇದು, ಅದಕ್ಕೆ ಸೂಟ್ ಆಗುವಾಗೆ ವೇಷ ಕೊಡ್ತಾ ಇದ್ರು. ಸೊ ಇನಿಷಿಯಲಿ ನಾವು ರಾಧಾ ವಿಲಾಸ ಮಾಡುವಾಗ ನಾನು ಕೃಷ್ಣ ಮಾಡಿದೆ, ಅವಳು ರಾಧೆ ಮಾಡಿದ್ಲು. ಇಟ್ ವಾಸ್ ಫೈನ್, ಕ್ಲಿಕ್ ಆಯಿತು. ಸೆಕೆಂಡ್ ಅಟೆಂಪ್ಟ್ ಮಾಡುವಾಗ ಗುರುಗಳು ಹೇಳಿದ್ರು ಸ್ವಲ್ಪ ಚೇಂಜಸ್ ಮಾಡುವ ಅಂತ. ಚೇಂಜಸ್ ಮಾಡಿದಾಗ ಏನೋ ಅದರದ್ದು ಇಂಪ್ಯಾಕ್ಟ್ ಸೆಕೆಂಡ್ ಟೈಮ್ ಅಂದರೆ ನಾನು ರಾಧೆ ಮಾಡಿ ಅವಳು ಕೃಷ್ಣ ಮಾಡುವಾಗ ಅದು ಜಾಸ್ತಿ ಅಂತ ಆಯಿತು. ಯಾಕಂದ್ರೆ ನನ್ನ ಕ್ಯಾರೆಕ್ಟರ್ ಲಿಟಲ್ ಮೋರ್ ಗರ್ಲಿ, ಅವಳು ಸ್ವಲ್ಪ ಟಾಮ್ ಬಾಯ್ಶ್. ಸೊ ಅದು ನಮ್ಮ ಈ ಪಾತ್ರಕ್ಕೆ ತುಂಬಾ ಅದು ನಿಜ ಜೀವನದಲ್ಲೂ ಹಂಗೆ ಅನ್ಸುತ್ತೆ. ನಿಜವಾಗ್ಲೂ ನೀವೊಂಥರ ಮುಗ್ಧತೆಯನ್ನ ಸೂಚಿಸಿದ್ರೆ ಅವ್ರು ಸ್ವಲ್ಪ ರಗಡ್ ಲುಕ್ ಅಲ್ಲೇ ಕಾಣಿಸ್ತಾರೆ ಅಂತ ಅನ್ಸುತ್ತೆ. ಸೊ ಅದು ನಿಮ್ಮ ಪಾತ್ರಕ್ಕೂ ಅನ್ವಯ ಆಗೋದ್ರಿಂದ ಅಷ್ಟು ಕಷ್ಟ ಅನ್ಸಲ್ಲ ಅಂತ ಅನ್ಸುತ್ತೆ ಅಲ್ವಾ? ವರಸುಮ ಸೂಜಿಯಾಯ್ತು 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 ವರಸುಮಸೂಜಿ ಆಯ್ತು ರಂಗಾನ್ಯತಕ್ಕೆ ಬಾರನೆ ಅಂಗನಮಣಿ ರಂಗಾನ್ಯತಕ್ಕೆ ಬಾರನೆ ಅಂಗನಮಣಿ ರಂಗಾನ್ಯತಕ್ಕೆ ಬಾರನೆ ಬಾರನೆ ಬಾರನೆ
ತತ್ತ ಗಿಡದ ಗದಿ ಮಿದ 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 ಗಿಡದ ನತಿ ತಗದಿ ಮಿದ ಗಿಡದ ಗದಿ 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 ಮಿದ ಗಿಡದ ನತಿ ತಿಮಿದ ಗಿಡದ ಗದಿ ಮಿದ ಗಿಡದ ಗದಿ ಮಿದ ಗಿಡದ ನತಿ ತತ್ತ ಗಿಡದ ಗದಿ ಮಿದ ಗಿಡದ ಗದಿ ಮಿದ ಗಿಡದ ನತಿ ತತ್ತ ಗಿಡದ ನತಿ ಹಿತ್ತ ಗಿಡದ ನತಿ ತತಿ ದಿನತಿ ದಿತಗ ದಿನತಿ ತತಿ ದಿನತಿ ದಿನ 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 ದಿನತಿ ದಿನ ದಿನತಿ ದಿನ ದಿನತಿ ದಿನ ದಿನತಿ ದಿನ ಯಾಟೋ ಯಾಟೋ ಕಳೆಯುತ್ತೆ ಚಂದ್ರ ಚಕೋರೆ ಚಂದ್ರ ಚಕೋರೆ ಓಕೆ, ದಿಶಾ ಅವರೇ, ಇನ್ನೊಂದು ವಿಷಯ ಹೇಳೋದಾದ್ರೆ, ನಿಮಗೆ ಈ ಹಿಂದೆ ನಾನು ಕೇಳಲ್ಪಟ್ಟಾಗೆ ಅಭಿಮನ್ಯ ಪಾತ್ರ ಅಂದ್ರೆ ತುಂಬಾ ಇಷ್ಟ ಅಂತ ಅಂದ್ರಿ. ಯಾಕೆ ಅಷ್ಟು ಇಷ್ಟ ನಿಮಗೆ? ಯಾಕೆ ಅಭಿಮನ್ಯ ಅಂದ್ರೆ ನಿಮಗೆ ಅಷ್ಟು ಇಷ್ಟ ಅಂತ ಆ ಪಾತ್ರದಲ್ಲಿ? ನಾನು ಇನಿಷಿಯಲಿ ಯಕ್ಷಗಾನ ರಂಗಕ್ಕೆ ನಾನು 10 years ಬ್ಯಾಕೆ ನಾನು ಕಾಲಿಟ್ಟಿದ್ದೆ. ಆದರೆ ನಿಜವಾದ ಆಸಕ್ತಿ, ನಿಜವಾದ ಇಂಟ್ರೆಸ್ಟ್ ಬಂದದ್ದೇ ಇತ್ತೀಚೆಗೆ 5 years ಇಂದ, ಒಂದು 5-6 ವರ್ಷದಿಂದ ಅಷ್ಟೇ. ಅದು ಎಲ್ಲಿಂದ ಸ್ಟಾರ್ಟ್ ಆಯ್ತಂದ್ರೆ, ಈ ಅಭಿಮನ್ಯುವಿನ ಒಂದು ರೋಲನ್ನು ನೋಡಿ, ಬೇರೆ ಆರ್ಟಿಸ್ಟ್ ಅನ್ನು ಮಾಡುವಂಥದ್ದು ಈ ರೋಲನ್ನು ನೋಡಿ ಅಲ್ಲಿ ನಾನು ಇನ್ಸ್ಪೈರ್ ಆದೆ, ತುಂಬ ಇನ್ಸ್ಪೈರ್ ಆದೆ. ಈ ರೋಲಲ್ಲಿ ಅಗ್ರೆಷನ್, ಸ್ಪಿರಿಟ್, ಪವರ್, ಆಮೇಲೆ ಎನರ್ಜಿಯನ್ನು ನೋಡಿ ನನಗೆ ಇವರ ಹಾಗೆ ಕುಣಿಲಿಕ್ಕೆ ಆಸೆ ಆಗ್ತಾ ಉಂಟು. ನನಗೆ ಈ ಥರವೇ ವೇಷ ಮಾಡಬೇಕು, ಈ ಥರವೇ ಭಾವನೆಗಳನ್ನು ತೋರಿಸಬೇಕು, ಈ ಥರವೇ ಕುಣಿಬೇಕು ಅಂತ ತುಂಬ ಆಸೆ ಆಯಿತು. ಸೊ ಅಲ್ಲಿಯವರೆಗೆ ಸಡನ್ಲಿ ನಾನು ಅದನ್ನು ಹೋಗಿ ಕನ್ಫ್ಯೂಸ್ ಮಾಡಲಿಲ್ಲ ನನ್ನ ಗುರು ಹತ್ರ, ನಂಗೆ ಈ ವೇಷ ಕೊಡಿ, ನಾನು ಮಾಡ್ತೇನೆ ಅಂತ ಹೇಳಿ. ಅವ್ರಿಗೆ ಗೊತ್ತಲ್ವಾ, ಯಾವಾಗ ಒಂದು ಸ್ಟೂಡೆಂಟ್ ರೆಡಿ ಇರ್ತಾಳೆ ಆ ರೋಲನ್ನು ಮಾಡುವುದಕ್ಕೆ, ಆವಾಗ ಕೊಟ್ಟು ಬಿಡ್ತಾರೆ. ಸೊ ಕ್ರಮೇಣವಾಗಿ ಆ ಟೈಮ್ ಬಂತು, ನನ್ನ ಗುರು ಆ ರೋಲ್ ನಂಗೆ ಕೊಟ್ಟರು. ನಿಮ್ಮ ಕನಸು ನನಸಾಯ್ತು ಅಂತ ಹೇಳ್ಬೋದು. ಹೌದು, ಫಸ್ಟ್ ಅಟೆಂಪ್ಟ್ ಓಕೆ, ನೋ ಪ್ರಾಬ್ಲಮ್, ಒಳ್ಳೇದಾಯ್ತು. ಮತ್ತೆ ಟೈಮ್ ಹೋಗುವಾಗೆ ಎಷ್ಟು ಟೈಮ್ಸ್ ನಾವು ಅದನ್ನು ಅಟೆಂಪ್ಟ್ ಮಾಡಿದ್ದೇವೆ, ಅಷ್ಟು ಟೈಮ್ಸ್ ಅಲ್ಲಿ ಪ್ರೋಗ್ರೆಸಿವ್ ಸ್ಟೇಜ್ ಅಲ್ಲಿ ಹೋಗ್ತಾ ಉಂಟು. ರಾಧಾವಿಲಾಸ ಆಗ್ಲಿ ಅಥವಾ ನನ್ನ ಅಭಿಮನ್ಯು ರೋಲ್ ಆಗ್ಲಿ, ಯಾವ ರೋಲ್ ಆದ್ರೂ ಕೂಡ. ಜನರಿಗೆ ಒಂದು ಕನ್ಫ್ಯೂಷನ್ ಇದೆ, ದಿಶಾ ಮತ್ತು ಡಾಕ್ಟರ್ ವರ್ಷಾ ಶೆಟ್ಟಿನ ಸ್ವಂತ ಅಕ್ಕ ತಂಗಿನ ಅಥವಾ ಕಸಿನ್ಸಾ ಅನ್ನೋದು. ಯಾಕಂದ್ರೆ ನೀವು ಒಟ್ಟಿಗೆ ಕಾಣಿಸ್ಕೊಳ್ತೀರಾ, ಒಟ್ಟಿಗೆ ಇರ್ತೀರಾ ಅನ್ನೋದು ಒಂದು ಮಾತು. ಸೊ ಎಲ್ಲಿ ನೋಡಿದ್ರು ನಿಮ್ಮನ್ನ ರಾಧಾಕೃಷ್ಣ ಅಂತಂದ್ರೆ, ಇನ್ನು ಕೆಲವರು ಇದು ನಿಜ ಇವರು ಸಿಸ್ಟರ್ಸ್ ಅಥವಾ ಕಸಿನ್ಸ್ ಅನ್ನೋದು ಡೌಟ್ ಇದೆ. ಸೊ ಅದನ್ನೊಂದು ಈ ಒಂದು ಸ್ಪಂದನ ಟಿವಿ ಮೂಲಕ ಎಲ್ಲರಿಗೂ ಕ್ಲಿಯರ್ ಮಾಡ್ಕೊಡಿ ಅಂತ. ನಾವು ಆಕ್ಚುಲಿ ಕಸಿನ್ ಸಿಸ್ಟರ್ಸ್, ಬಟ್ ನಾವು ಓನ್ ಸಿಸ್ಟರ್ಸ್ಗಿಂತ ಜಾಸ್ತಿ ಕ್ಲೋಸ್ ಆಗಿದ್ದೆವು. ಯಾಕಂದ್ರೆ ನಾವು ಬಾಂಡಿಂಗ್ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಆನ್ ಸ್ಟೇಜ್, ಆಫ್ ಸ್ಟೇಜ್ ಎರಡು ಕೂಡ. ನಾವು ನಮ್ಮಿಬ್ಬರಿಗೆ ಆಕ್ಚುಲಿ ದೇರ್ ಇಸ್ ಅ ಸ್ಪ್ಯಾನ್ 6 years ಡಿಫ್ರೆನ್ಸ್ ಇದೆ, ಬಟ್ ವಿ ಆರ್ ವೆರಿ ಕ್ಲೋಸ್. ಅಂದ್ರೆ ನಾವು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೇವೆ, ಎಲ್ಲ ಶೇರ್ ಮಾಡ್ತಾ ಇರ್ತೇವೆ. ಅಂದ್ರೆ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ಅಲ್ಲ, ಜಾಯಿಂಟ್ ಫ್ಯಾಮಿಲಿ. ಸೊ ನಾವು ಚಿಕ್ಕದಿಂದ ಈ ಏಜ್ ತನಕ ಒಟ್ಟಿಗೆ ಇದ್ದದ್ದು. ಓನ್ಲಿ ಆಫ್ಟರ್ ಹರ್ ಮ್ಯಾರೇಜ್ ಶಿ ಡಿಪಾರ್ಟೆಡ್. ಅದಕ್ಕಿಂತ ಮುಂಚೆ ಎಲ್ಲವೂ ಶೇರ್ ಮಾಡುವುದು, ಎಲ್ಲ ರೀತಿಯಲ್ಲೂ ತುಂಬಾ. ಸೊ ನಿಮ್ಮ ಈಗ ನೀವು ಹೇಳಿದ್ರಿ ನಮ್ದು ಜಾಯಿಂಟ್ ಫ್ಯಾಮಿಲಿ ಅಂತ. ಸೊ ಮನೆ ವಿಚಾರಕ್ಕೆ ಬಂದ್ರೆ ಹೇಗಿರ್ತೀರಿ ಮನೆಯಲ್ಲಿ? ಜೊತೆಗೆ ಯಾರೆಲ್ಲ ಇದ್ದಾರೆ, ಏನು ಅಂತ? ಮನೆ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಇದ್ದಾರೆ, ನೆಕ್ಸ್ಟ್ ನಮ್ಮ ಪೇರೆಂಟ್ಸ್, ಮತ್ತೆ ನಾವು ಮಕ್ಕಳು 3 sisters. ಅವರಿಗೆ 3 ಜನ ನಾವು ಮಗಳು, ಸಿಂಗಲ್ 3 ಜನನೂ ಒಟ್ಟಿಗಿದ್ದೀರಾ? ಹೌದು. ನಮ್ಮ ಒಂದು ತಮ್ಮ ಇದ್ದಾನೆ, ಅವನು ಕೂಡ ಯಕ್ಷಗಾನ ಮಾಡ್ತಾ ಇದ್ದಾನೆ. ನಮ್ಮ ಹೌಸ್ ಮನೆ ಅಂದ್ರೆ ಕೈಂಡ್ ಆಫ್ ಯಕ್ಷಗಾನ ಫೀಲೇ ಉಂಟು. ಅದು ಯಕ್ಷಗಾನ ತಾಣ ಅಂತಾನೆ ಅನ್ಬೋದು, ಯಾಕಂದ್ರೆ ಅಲ್ಲಿ ಬಂದ್ರೆ ಯಕ್ಷಗಾನ ಕಂಪ್ಲೀಟ್ ಆಗಿ ನೋಡ್ಬೋದು ಅಂತ. ನಮ್ಮ ನೇಬರ್ಸ್ ಎಲ್ಲ ಹೇಳ್ತಾರೆ ತುಂಬಾ ಜಾಯ್ಫುಲ್ ಹೌಸ್ ಅಂತ, ಯಾಕಂದ್ರೆ ನಮ್ಮ ವಾಯ್ಸ್ ಕೂಡ ಜಾಸ್ತಿ. ಕೇಳಿದ್ರು ಆ ಯಕ್ಷಗಾನದ್ದೇ. ಫ್ಯಾಮಿಲಿ ಇರುವವರು ಎಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ಇದೆ, ಟೀಚಿಂಗ್ ಬ್ಯಾಕ್ ಗ್ರೌಂಡ್ ಇದ್ದವರು. ಸೊ ವಾಯ್ಸ್ ನ್ಯಾಚುರಲಿ ದೊಡ್ಡದಾಗಿರ್ತದೆ. ನಾವು ಯಾವತ್ತು ಏನಾದ್ರೂ ಕೇಯೋಟಿಕ್ ಇವೆಂಟ್ಫುಲ್ ಆಗಿರುತ್ತೆ ನಮ್ಮ. ಇವಾಗ ಏನ್ ಚಿಕ್ಕ ಪುಟ್ಟ ವಿಷಯ ಬಂದ್ರು, ಏನ್ ಜಗಳ ಆಗ್ ಬಂದ್ರು, ಇವ್ರ ಮನೇಲಿ ಯಕ್ಷಗಾನ ನಡೀತಿದೆ ಅನ್ನೋದನ್ನು ಹೇಳ್ತಿರ್ಬೋದು. ಹೌದು. ಮತ್ತೆ ಯಕ್ಷಗಾನ ಆರ್ಟಿಸ್ಟ್ ಅಂದ್ರೆ ಅವರಲ್ಲಿ ಸ್ಪಿರಿಟ್, ಸ್ಪೋರ್ಟ್ಸ್ಮನ್ಶಿಪ್ ಜಾಸ್ತಿ. ಸೊ ಇವನ್ ನಮ್ಮ ಪೇರೆಂಟ್ಸ್ ಆಗ್ಲಿ, ನಮ್ಮ ಅಜ್ಜಿ ಆಗ್ಲಿ ತುಂಬಾ ಬ್ರಾಡ್ ಮೈಂಡೆಡ್ ಅವರು. ಓಕೆ, ನಿಮ್ಗಿಬ್ಬರಿಗೂ ಕೂಡ ಯಕ್ಷಗಾನ ಅನ್ನೋದು ಹೊಸ್ತನ ಅಲ್ಲ, ಯಾಕಂದ್ರೆ ನಿಮ್ಮ ಫ್ಯಾಮಿಲಿಯಿಂದಲೇ ಬಂದಿರುವಂಥದ್ದು. ಸೊ ಫ್ಯಾಮಿಲಿಯಲ್ಲಿ ಯಾರು ಮೊದಲು ಯಕ್ಷಗಾನದಲ್ಲಿದ್ರು, ಹೇಗದು ನಿಮ್ಗೂ ಅನ್ವಯ ಆಯ್ತು? ಯಾಕೆ ಯಕ್ಷಗಾನ ಮಾಡ್ಬೇಕಂದ್ರೆ ಗಾಡ್ ಫಾದರ್ ಇರಲೇಬೇಕು, ನಮಗೆ ಯಾರಾದ್ರೂ ಒಬ್ರು ಕಲಿಸ್ಕೊಡ್ಲೇಬೇಕು, ಅಥವಾ ತಮಗೆ ಆಗ್ಬೇಕು ನಾವು ಯಕ್ಷಗಾನಕ್ಕೆ ಬರಬೇಕು, ನಾನು ಈ ಕಲಿಬೇಕು ಅಂತ. ಎಲ್ರಿಗೂ ಅದು ದಕ್ಕೋದಿಲ್ಲ. ಸೊ ನಿಮಗೆ ದಕ್ಕಿದೆ, ನೀವು ಲಕ್ಕೆಸ್ಟ್ ಅಂತ ಹೇಳ್ಬಹುದು ಎಲ್ಗಿಂತ. ಸೊ
ಯಾವ ಥರ ಬಂತು ಅದು, ಯಾವ ಥರ ಆ ಒಂದು ಪ್ರಾಕ್ಟೀಸ್ ಆಗ್ತಾ ಬಂತು ಅಂತ ಯಕ್ಷಗಾನ? ಇಫ್ ಐ ಡೇಟ್ ರಿಯಲಿ ಬ್ಯಾಕ್ ಅಂದರೆ ನಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ ಮಾಡ್ತಿದ್ರು ಅಂತ ಹೇಳ್ತಾ ಇದ್ದಾರೆ. ನಾವು ನೋಡಲಿಲ್ಲ ಅವರು, ಅಂದರೆ ನಾವು ನನ್ನ ಅಮ್ಮ ಸಣ್ಣದಿರುವಾಗಲೇ ಎಕ್ಸ್ಪೈರ್ ಆಗಿದ್ದರು. ಅವರು ಯಕ್ಷಗಾನ ಅವರು ಟೀಚರ್ ಬೈ ಪ್ರೊಫೆಷನ್. ಆ ಟೈಮಲ್ಲಿ ಯಕ್ಷಗಾನ ಮಾಡ್ತಾಯಿದ್ರು, ತಾಳಮದ್ದಳೆಗೆ ಹೋಗ್ತಾಯಿದ್ರು, ತುಂಬ ಫೇಮಸ್ ಆಗಿದ್ರಂತೆ ಆ ಟೈಮಲ್ಲಿ. ಅದಾದಮೇಲೆ ನಮ್ಮ ಅಜ್ಜಿ ಅವರಿಗೆ ತುಂಬ ಇಂಟ್ರೆಸ್ಟ್ ಈ ಡ್ರಾಮಾಸ್, ಅವರು ಕೂಡ ಟೀಚರ್ ಆಗಿದ್ದರು. ಅವರ ಮಕ್ಕಳಿಗೆ ಸ್ಟೂಡೆಂಟ್ಸಿಗೆ ಡ್ರಾಮಾ ಕಲಿಸೋದು, ಪೌರಾಣಿಕ ಅದು ಆದಮೇಲೆ ನಮ್ಮ ಆಂಟಿ ಅಂದರೆ ಇವಳಮ್ಮ ಮತ್ತು ನನ್ನ ಅಮ್ಮನ ಸ್ಮಾಲರ್ ಸಿಸ್ಟರ್ ಅವ್ರು ಯಕ್ಷಗಾನ ಮಾಡ್ತಿದ್ರು. ಅವ್ರಿಗೆ ಆಲ್ಮೋಸ್ಟ್ 30 years ಆಯಿತು, ಈಗ ಕೂಡ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಿಮಗೆ ಅಜ್ಜಿಯಿಂದ ಬಂದಿರುವಂತದ್ದು ಕಲೆ ಅಂತ ಆಗುದು. ಇವರದು ಪೇರೆಂಟ್ಸ್ ಕೂಡ ಅಮ್ಮ ಮಾಡ್ತಾ ಇರೋದ್ರಿಂದ ನಿಮಗೆ ಈಸಿಯಾಗಿ ಕಲಿತ್ರ. ಆದ್ರೆ ಜೊತೆಯಲ್ಲೇ ಇರೋದ್ರಿಂದ ಹೆಲ್ಪ್ ಆಯ್ತು ಅಂತ ಅನ್ಸುತ್ತೆ ದಿಶಾಗೆ ಅಲ್ವಾ? ಓಕೆ, ಇನ್ನೊಂದು ವಿಷಯ ಅಂದ್ರೆ ಇವಾಗ ದಿಶಾ ಶೆಟ್ಟಿ ಆಗಿರ್ಬೋದು, ನೀವು ಪ್ರತಿಯೊಂದು ಒಂದು ಕಾರ್ಯಕ್ರಮದಲ್ಲೂ ಕೂಡ ಯಕ್ಷಗಾನ ಇದ್ರೆ ಅಲ್ಲಿ ನೀವು ಕಾಣಿಸ್ಕೊಳ್ತೀರಾ. ಸೊ ಯಾವ ತರ ಒಂದು ಕಣ್ಣಿನಲ್ಲಿ ಎಕ್ಸ್ಪ್ರೆಷನ್ ಆಗಿ ನೀವು ಮಾತಾಡಬೇಕಾದ್ರೂ ಗೊತ್ತಾಗುತ್ತೆ, ಯಕ್ಷಗಾನದ ಆ ಒಂದು ಗುಂಗಲ್ಲೇ ಕಣ್ಣಲ್ಲೇ ನಿಮ್ಮ ಮಾತಿರುತ್ತೆ, ಆ ನಗುವಲ್ಲೇ ಯಕ್ಷಗಾನದ ಒಂದು ಕಲೆ ಎದ್ದು ಕಾಣುತ್ತೆ. ಸೊ ಆ ಒಂದು ಕಣ್ಣಿನ ಭಾವ ಆಗಿರ್ಬೋದು, ಆ ಮಾತನಾಡುವ ವೇ ಆಗಿರ್ಬೋದು, ಸೊ ಇದು ಯಕ್ಷಗಾನದಿಂದಲೇ ಬಂದಿರುವಂತದ್ದು ಅಥವಾ ಅದೊಂದು ನೇಚರ್ ಅಂತ ಹೇಳ್ತೀವಲ್ಲ? ಆಗ್ಲೇ ಹೇಳಿದೆ ನಾನು, ಯಕ್ಷಗಾನ ಆರ್ಟಿಸ್ಟ್ ಅಂತ ಆದ್ಮೇಲೆ ಅವನ ಆಕ್ಟರ್, ಸ್ಪೋರ್ಟ್ಸ್ ಮ್ಯಾನ್, ಎಲ್ಲ ಆಲ್ರೌಂಡರ್ ಆಗಿರ್ತಾನೆ. ಸೊ ಫಸ್ಟ್ಲಿ ಅದೆಲ್ಲ ಕ್ರೆಡಿಟೆಡ್ ಬೈ ಯಕ್ಷಗಾನ ಫೀಲ್ಡ್ ಇಟ್ ಸೆಲ್ಫ್. ನಾವು ಯಕ್ಷಗಾನ ಆರ್ಟಿಸ್ಟ್ ಆದ ಕಾರಣ ನಮ್ಮಲ್ಲಿ ಅಂತ ಕೆಪಬಿಲಿಟೀಸ್, ಅಂತ ಕ್ವಾಲಿಟೀಸ್ ಅಡಗಿದೆ. ಸೊ ಸೆಕೆಂಡ್ಲಿ ನಾವು ಶೈನ್ ಆದದ್ದು ಬೇಸಿಕಲಿ ಎಕ್ಸ್ಪ್ರೆಷನ್ಸ್ ಇಂದಲೇ. ಟ್ಯಾಕ್ಟಿಕ್ಸ್ ಮತ್ತೆ ಮಾತು ಇಲ್ಲದೆ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸೋದು, ಅದು ನಿಮ್ಮ ಕಣ್ಣಲ್ಲೇ ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ಆಕ್ಷನ್ಸ್, ಅದನ್ನೆಲ್ಲ ನಾವು ಐ ಡೋಂಟ್ ನೋ, ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಲ್ವಾ? ರಾಧಾ ವಿಲಾಸ ಅಂತ ರೂಪಕವನ್ನು ಮಾಡಿ ಪ್ರಾಕ್ಟೀಸ್ ಆಗಿ ಈಗ ನಾವೊಂದು ಲೆವೆಲ್ಗೆ, ಸಕ್ಸಸ್ಫುಲ್ ಲೆವೆಲ್ಗೆ ಬಂದು ನಿಂತಿದ್ದೇವೆ ಅಷ್ಟೇ. ಓಕೆ, ನೀವಿಬ್ರು ಜೊತೆಯಾಗಿ ಮಾಡಿರುವಂತಹ ಮೊದಲ ಆ ಯಕ್ಷಗಾನ ಯಾವುದು ಅಂತ ನಿಮಗೆ ನೆನಪಿರುವ ಹಾಗೆ? ಮೊದಲ ಸ್ಟೇಜ್ ಪರ್ಫಾರ್ಮೆನ್ಸ್ ಇಬ್ರು ಒಟ್ಟಿಗೆ ಚಂಡಮುಂಡರು ಅಂತ ಹೇಳ್ಬೋದು. ಅಪ್ರಾಕ್ಸಿಮೇಟ್ಲಿ 3 years ಬ್ಯಾಕ್, 3 or 4 years maybe. 3 or 4 years. ಯಾವ ಪಾತ್ರದಲ್ಲಿ ಮಿಂಚಿದ್ರಿ ಆ ಟೈಮ್? ಶಾಂಭವಿ ವಿಜಯದಲ್ಲಿ ಚಂಡಮುಂಡರಾಗಿ ಮಾಡಿದ್ ನಾವು ಫಸ್ಟ್ ಟೈಮ್ ಮಾಡಿದ್ದು. ಸೊ ಆ ಒಂದು ಅನುಭವ ಹೇಗಿತ್ತು? ಅದು ನಮ್ಮ ಒಂದು ಸ್ಪಂದನ ವಾಹಿನಿ ವೀಕ್ಷಕರಿಗೆ ಫಸ್ಟ್ ಟೈಮ್ ಕಾಂಪಿಟಿಷನ್ ಅಂತೂ ಪಕ್ಕ. ನಾನು ಆಬ್ವಿಯಸ್ಲಿ ಚಂಡಮುಂಡರು ಅಂತ ಹೇಳಿದ್ರೆ ಎನರ್ಜೆಟಿಕ್ ನನ್ನ ಟೈಪ್ ರೋಲ್. ಅವಳು ತುಂಬಾ ಸಾಫ್ಟ್ ಅಲ್ವಾ, ಅವಳಿಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ನನ್ನ ಜೊತೆ ಸ್ಟೇಜ್ ಅಲ್ಲಿ ಕಾಣಿಸ್ಕೊಳ್ಬೇಕಾದ್ರೆ ಅದು ಗಂಡು ರೋಲ್ ಅಲ್ಲಿ ಅವಳಿಗೆ ತುಂಬಾ ದೊಡ್ಡ ಚಾಲೆಂಜ್ ಅದು. ಸೊ ಶಿ ಹ್ಯಾಸ್ ಡನ್ ವೆರಿ ವೆಲ್, ಆಕ್ಚುಲಿ ಅಪ್ರಿಷಿಯಬಲ್. ಅದಕ್ಕಿಂತ ಮೊದಲು ನಾನು ಅಂದ್ರೆ ಶಾಂಭವಿ ವಿಜಯ ಇದ್ರೆ ದೇವಿ ಮಾಡ್ತಾ ಇದ್ದೆ, ಚಂಡಮುಂಡರ್ ಮಾಡ್ಲಿಲ್ಲ. ಬಟ್ ನಮ್ಮ ಗುರುಗಳು ಈ ಸರಿ ಚೇಂಜಸ್ ಬೇಕು ಅಂತ ಆಕ್ಚುಲಿ ವರ್ಷ ದಿಶಾ ಅಂತ ಜೋಡಿ ಸೃಷ್ಟಿ ಆದದ್ದು. ಅದಕ್ಕಿಂತ ಮುಂಚೆ ಅಲ್ಲಿಂದ ಇಲ್ಲಿ ತನಕ ಅದು ಹಾಗೇ ನಡ್ಕೊಂಡು ಬಂದಿದೆ. ಸೊ ಇನ್ ಮುಂದೆ ಹಾಗೆ ನಡೆಯುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಡೆಫಿನೆಟ್ಲಿ.
ಓಕೆ, ಇನ್ನೊಂದು ವಿಷಯ ಹೇಳೋದಾದ್ರೆ ದಿಶಾ ಶೆಟ್ಟಿ ಹಾಗೂ ವರ್ಷಾ ಶೆಟ್ಟಿ ಏನಿದ್ದಾರೆ, ಇಬ್ರು ತಮ್ಮದೇ ಆದ ಒಂದು ವೃತ್ತಿ ಜೀವನ ಕೂಡ ಇದೆ. ನೀವು ಎಜುಕೇಶನ್ ಮಾಡ್ತಿದ್ದೀರಾ, ಜೊತೆಗೆ ನೀವು ಡಾಕ್ಟರ್ ಆಗಿದ್ದೀರಾ. ಸೊ ಇದನ್ನ ಯಾವ ತರ ಬ್ಯಾಲೆನ್ಸ್ ಮಾಡ್ತೀರಿ ಅಂತ? ನಾನು ಯಾವತ್ತಿದೆ ಹೇಳೋದು, ನಮ್ಗೆ ಒಂದು ಫೀಲ್ಡ್ ಇಷ್ಟ ಉಂಟು, ನಮ್ಗೆ ಅದರಲ್ಲಿ ಆಸಕ್ತಿ ಉಂಟು, ಪ್ಯಾಷನ್ ಇದೆ ಅಂತ ಆದ್ರೆ ಒಂದು ಇದ್ದೇ ಇರುತ್ತೆ, ಇವಾಗ ಟೈಮ್ ಸಿಗಲ್ಲ, ಎಷ್ಟೋ ಕೆಲಸಗಳಿರುತ್ತೆ, ಸ್ಟಡೀಸ್ ಅಂದ್ಮೇಲೆ ಎಕ್ಸಾಮ್ಸ್ ಇರುತ್ತೆ, ಓದ್ಲೇಬೇಕು, ಆ ಒಂದು ಗುಂಗಿರುತ್ತೆ. ಅದ್ರ ಜೊತೆಯಲ್ಲಿ ಇದು ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ. ಸೊ ಯಾವ ತರ ಬ್ಯಾಲೆನ್ಸ್ ಮಾಡ್ತೀರಾ ಎರಡನ್ನ ಅಂತ? ನೋಡಿ, ನಂಗೆ ಯಕ್ಷಗಾನವೇ ಎಲ್ಲ ಅಂತ ಏನಲ್ಲ, ನಂಗೆ ಯಕ್ಷಗಾನದ ಮೇಲೆ ಎಷ್ಟು ಪ್ರೀತಿ ಉಂಟು ಅಷ್ಟೇ ನನ್ನ ಕೆರಿಯರ್ ಮಾಡಬೇಕು ಅಂತ ನಂಗೆ ಅಷ್ಟೇ ಇಂಟ್ರೆಸ್ಟ್ ಉಂಟು, ಅಷ್ಟೇ ಏಮ್ಸ್ ಉಂಟು, ಅಷ್ಟೇ ಅಂಬಿಷನ್ಸ್ ಉಂಟು. ಸೊ ಇದನ್ನು ಬಿಟ್ಟು ಅದನ್ನು ಹಿಡಿಯುವುದು, ಅದನ್ನು ಬಿಟ್ಟು ಇದನ್ನು ಹಿಡಿಯುವುದು ನಾನು ಮಾಡಲೇ ಇಲ್ಲ ಇಲ್ಲಿಯವರೆಗೆ. ಆದಷ್ಟು ಒಳ್ಳೆಯ ರೀತಿಯಲ್ಲಿ ಟೈಮ್ ಕೊಡ್ತಾ ಹೋಗ್ತೇನೆ. ಆ್ಯಕ್ಚುಲಿ ನಾನು ಟೈಮ್ ಕೊಡುವುದಲ್ಲ, ಯಕ್ಷಗಾನ ರಂಗ ಆಗಿರಲಿ, ನನ್ನ ಎಜುಕೇಷನಲ್ ಫೀಲ್ಡ್ ಆಗಿರಲಿ, ಅದರ ಟೈಮನ್ನು ನನ್ನಿಂದ ತಗೊಳ್ತಾ ಇದೆ ಅಂತ ಹೇಳ್ಬೋದು. ವೆನ್ ವಿ ಲವ್ ಸಮಥಿಂಗ್ ವಿ ಕ್ಯಾನ್ ಮೇಕ್ ಟೈಮ್ ಫಾರ್ ದ್ಯಾಟ್ ಆಲ್ವೇಸ್. ಸೊ ಬ್ಯಾಲೆನ್ಸ್ ಹೇಗೆ ಮಾಡ್ತೀರಾ, ಟೈಮ್ ಟೇಬಲ್ ಮಾಡ್ತೀರಾ ಅನ್ನೋ ಅದೆಲ್ಲ ಕ್ವೆಶನ್ಸೇ ಬರಲ್ಲ. ನಾವ್ ಇಷ್ಟಪಟ್ರೆ ಟೈಮ್ ಆಗಿ ಹೋಗುತ್ತೆ ಅದಕ್ಕೆಲ್ಲ. ಅದೇ ಆನ್ಸರ್ ನಾನು ಕೊಡೋದು. ವರ್ಷ ಅವರು ಡಾಕ್ಟರ್ ವೃತ್ತಿ ಜೀವನದಲ್ಲಿ. ಸೊ ಅದನ್ನು ವೃತ್ತಿ ಜೀವನಕ್ಕೂ ಇದಕ್ಕೂ ತುಂಬ ಕಲೆ ಅನ್ನೋದು ಬೇರೆ, ವೃತ್ತಿ ಜೀವನ ಅನ್ನೋದು ಬೇರೆ. ಜೊತೆಗೆ ಇವಾಗ ಮದುವೆ ಆಗಿದ್ದೀರಾ, ಸೊ ಅದನ್ನು ಎಲ್ಲನೂ ನಿಭಾಯಿಸಬೇಕು. ಹೇಗೆ ನಿಭಾಯಿಸ್ತಿದ್ದೀರಾ ಅಂತ? ಅದೇ ಅವಳು ಹೇಳಿದಾಗ ಇಟ್ಸ್ ನಾಟ್ ಡಿಫಿಕಲ್ಟ್. ನಮ್ಗೇನಾದರೂ ಬೇಕು ಅಂತ ಆದರೆ ನಾವು ಅದಕ್ಕೆ ಪ್ರಯಾರಿಟೈಸ್ ಮಾಡಬೇಕು. ಫಸ್ಟ್ಲಿ ನಮ್ಮ ಫ್ಯಾಮಿಲಿಯಿಂದಾಗಲಿ ಎಲ್ಲ ನಮಗೆ ಎಜುಕೇಷನ್ ಇಂಪಾರ್ಟೆಂಟ್. ಹುಡುಗಿ ಆಗಲಿ ಹುಡುಗರಾಗಲಿ ಎಜುಕೇಷನ್, ಕೆರಿಯರ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಬೇಕಾದಷ್ಟು ಟೈಮ್ ಕೊಟ್ಟ ಮೇಲೆ ವಾಟ್ ಎವರ್ ಇಸ್ ಲೆಫ್ಟ್ ಓವರ್ ನಾವು ಈ ಕಲೆಗೆ ಕೊಡ್ತಾ ಇದ್ದೇವೆ. ಮೇನ್ಲಿ ನಾವು ಪ್ರೋಗ್ರಾಮ್ಸ್, ಈವನ್ ಪರ್ಫಾರ್ಮೆನ್ಸ್ ನಾವು ಕೊಡೋದಂದರೆ ವೀಕ್ ಡೇಸಲ್ಲಿ ಪ್ರೋಗ್ರಾಮ್ಸ್ ಬಂದರೂ ನಾವು ಬುಕ್ ಮಾಡೋದಿಲ್ಲ, ವೀಕೆಂಡ್ಸಲ್ಲಿ ಮಾತ್ರ ಮಾಡ್ತಾ ಇದ್ದೇವೆ. ಬಿಕಾಸ್ ಇಟ್ ಶುಡ್ ಗೋ ಸೈಡ್ ಬೈ ಸೈಡ್, ಒಂದು ಎಫೆಕ್ಟ್ ಆಗಿ ಇನ್ನೊಂದು ನಾವು ಮಾಡಲಿಕ್ಕೆ ಹೋಗಬಾರ್ದು ಅಂತ. ಸೊ ನಮ್ಮ ಕೈಯಿಂದ ಎಷ್ಟಾಗ್ತದೆ ಅಷ್ಟು ಮಾಡ್ತಾ ಇದ್ದೇವೆ, ಒಂದು ಸೇವೆ ಥರ ಮಾಡ್ತಾ ಇದ್ದೀರಿ ಅಂತ. ಓಕೆ, ಇನ್ನೊಂದು ವಿಷಯ ಹೇಳೋದಾದರೆ ಕರಾವಳಿಯಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ಒಂದು ಕಲೆ ಅಂದರೆ ಯಕ್ಷಗಾನ. ಅದಕ್ಕೆ ಕೊಡುವಷ್ಟು ಮಹತ್ವ ಯಾವ ಒಂದು ಕಲೆಗೂ ಕೊಡ್ತಾ ಇಲ್ಲ. ಉಳಿದ ಕಲೆಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಆದರೆ ಹೆಚ್ಚಾಗಿ ಕರಾವಳಿಯಲ್ಲಿ ಹೆಸರು ಮಾಡಿರುವಂತಹ ಕಲೆ ಅಂದ್ರೆ ಯಕ್ಷಗಾನ. ಸೊ ಯಕ್ಷಗಾನದ ನಂಟು ನಿಮಗೆ ಮುಂಚೆಯಿಂದಲೇ ಇದೆ, ಫ್ಯಾಮಿಲಿಯಿಂದಲೇ ಬಂದಿರುವಂಥದ್ದು. ಸೊ ನೀವು ಎಷ್ಟನೇ ಕ್ಲಾಸಲ್ಲಿ ಇರಬೇಕಾದ್ರೆ, ನಿಮಗೆ ನೆನಪಿರುವ ಹಾಗೆ ಎಷ್ಟನೇ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಒಂದು ಯಕ್ಷಗಾನವನ್ನು ಪ್ರಾಕ್ಟೀಸ್ ಮಾಡಿರ್ಬೋದು, ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತಿಲ್ಲ, ಸ್ಟಾರ್ಟ್ ಮಾಡಿರುವಂತಹ ನೆನಪು? ಇಟ್ಸ್ ವೆರಿ ಹಿಲೇರಿಯಸ್, ತುಂಬ ಫನಿ ಆಗಿದೆ ಈ ಮೂಮೆಂಟ್. ನನಗೆ ನೆನಪಿದ್ದ ಹಾಗೆ ನನ್ನ ಅಮ್ಮ ಆ್ಯಂಡ್ ಆಂಟಿ ನನ್ನ ಅಕ್ಕ ವೇಷ ಮಾಡ್ತಿದ್ರು. ಆವಾಗಲೇ ನಾನು ತುಂಬಾ ಚಿಕ್ಕವಳು, ಅರೌಂಡ್ 4 to 5 years ಆಗಿದ್ದೆ ಅಷ್ಟೇ. ಚಿಕ್ಕದು. ಆಗ ನನ್ನ ಅಮ್ಮನಿಗೆ ಮುಖವರ್ಣಿಕೆ ಬಿಡಿಸ್ತಾ ಇದ್ರು ಒಬ್ರು ಆರ್ಟಿಸ್ಟ್. ಸೊ ಆ ಟೈಮಲ್ಲಿ ನಾನು ಅವರನ್ನೇ ನೋಡ್ತಾ ಇದ್ದೆ. ಮುಖವರ್ಣಿಕೆಯನ್ನು ಬಿಡಿಸುವುದಂದ್ರೆ ನನಗೆ ಅದನ್ನು ನೋಡುವುದಂದ್ರೆ ತುಂಬಾ ಇಷ್ಟ ಆವಾಗ, ಚಿಕ್ಕ ಇರುವಾಗ. ಸೊ ಅವರ ಬಳಿಗೆ ಹೋಗಿ ನಿಂತಿದ್ದೆ ನಾನು. ಆಗ ಏನ್ ಮಾಡಿದೆ ಅಂದ್ರೆ ಅವರು ಪಕ್ಕದಲ್ಲಿದ್ದ ಒಂದು ಬಣ್ಣವನ್ನು ತೆಗೆದು ನನ್ನ ಮುಖಕ್ಕೆ ಹಚ್ಚಿದ್ರು ಅವರು ಸುಮ್ಮನೆ ಹೀಗೆ. ಆಗ ಅಮ್ಮನಿಗೆ ಹೊಳೆಯಿತೇನೋ, ಇವಳನ್ನು ಸಹ ಮಾಡಿಸ್ಬೋದಲ್ವಾ, ಒಂದು ಚಿಕ್ಕ ವೇಷ ಹಾಕಿ ಕಳಿಸುವ ಅಂತ ಹೇಳಿ, ಅವಳಿಗೂ ಕೂಡ ಸ್ವಲ್ಪ ಅಭ್ಯಾಸ ಆಗಲಿ ಅಂತ ಹೇಳಿ ಅಲ್ಲಿಂದ ಪ್ರಾರಂಭ ಆದದ್ದು. ಇಲ್ಲಿಯವರೆಗೆ ನಿಂತೇ ಇಲ್ಲ, ಬಣ್ಣ ಹಚ್ತಲೇ ಇದ್ದೇವೆ, ಸೇವೆ ಮಾಡ್ತಾನೇ ಇದ್ದೇವೆ. ದಟ್ಸ್ ಲೈಕ್ ದ್ಯಾಟ್. ಓಕೆ, ವರ್ಷ ಅವರು ನಿಮಗೆ ನೆನಪಿರುವ ಪ್ರಕಾರ ಯಾವಾಗ ಒಂದು ಸ್ಟಾರ್ಟ್ ಮಾಡ್ಕೊಂಡ್ರಿ? ಅಂದರೆ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತಲ್ಲ, ನಮಗೆ ಒಂದು ಕಲೆ ಅಂದಮೇಲೆ ನಾವು ಮನೇಲಿ ಪರ್ಫಾರ್ಮೆನ್ಸ್ ಮಾಡೋದು, ಅದನ್ನು ಕಲಿಯೋದು, ರಿಹರ್ಸಲ್ ಮಾಡ್ತಾ ಇರೋದು, ಇದೆಲ್ಲ ಮಾಡ್ತಾನೆ ಇರ್ತೀವಿ ನಾವು ಮನೇಲಿ. ಯಾವುದು ಯಕ್ಷಗಾನ ಅಂತಲ್ಲ, ಡ್ಯಾನ್ಸ್ ಆಗಿರ್ಬೋದು ಅಥವಾ ನಾವು ಹಾಡುವ ಕಲೆ ಹೆಚ್ಚಿನ ಜನರಲ್ಲಿ ಇರ್ತಾರೆ. ಸೊ ಅವ್ರು ಕೂಡ ಮನೇಲಿ ಸುಮ್ಮನೆ ಹಾಡ್ತಾರೆ, ಬಾತ್ರೂಮ್ ಸಿಂಗರ್ ಇರ್ತಾರೆ, ಸೊ ಹಂಗಿರ್ತಾರೆ. ಸೊ ಈ ಥರ ನೀವು ಟೈಮ್ ಸಿಕ್ಕಾಗ್ಲೆಲ್ಲ ಮಾಡ್ತಾ ಇದ್ರಾ ಹೇಗೆ ಅಂತ? ಇಲ್ಲ, ನಾನು ಹೇಳಬೇಕಾದ್ರೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಯಕ್ಷಗಾನದಲ್ಲಿ ಮೊದಲು. ನನಗೆ ಯಕ್ಷಗಾನ ವೇಷ ಅಂದರೆ ತುಂಬ ಭಯ ಸಣ್ಣದಿರುವಾಗ. ನನಗೆ ಈಗ ಕೂಡ ಫೋಟೋಸ್ ಇದೆ, ನನ್ನ ಆಂಟಿಯವರು ವೇಷ ಮಾಡಿರುವಾಗ ನಾನು ಅಳ್ತಾ ಇರೋದು ಬದಿಯಲ್ಲಿ ಕೂತ್ಕೊಂಡು. ನನಗೆ ಇಂಟ್ರೆಸ್ಟ್ ಯಾವಾಗ ಅಂದರೆ ನಾನು UKG ಇರುವಾಗ ನನಗೆ ಈಗಲೂ ನೆನಪಿದೆ, ಅತ್ತಾವರದಲ್ಲಿ ಜನ್ಮಾಷ್ಟಮಿ ಪ್ರೋಗ್ರಾಮ್ ನನ್ನ ಆಂಟಿಯವ್ರ ಪ್ರೋಗ್ರಾಮ್ ಮಾಡ್ತಾಯಿದ್ರು. ಆಗ ಒಂದು ಆರ್ಟಿಸ್ಟ್ ಶಶಿಪ್ರಭಾ ಪರಿಣಯ ಅಂತ, ಅದರಲ್ಲಿ ಅವರು ಅಜ್ಜಿಯ ಪಾತ್ರ ಮಾಡಿದ್ರು. ಅಜ್ಜಿ ಜೊತೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಸಖಿಯಾಗಿ ಹೋಗುವ ಒಂದು ಸೀನ್. ಆ ಸೀನಲ್ಲಿ ಇವ್ರು ಏನು ಮಾಡಿದ್ರು, ನನ್ನನ್ನು ಚಂದ ಮಾಡಿ ಡ್ರೆಸ್ ಮಾಡಿ, ಐ ವಾಸ್ ವೆರಿ ಸ್ಮಾಲ್, ಡ್ರೆಸ್ ಎಲ್ಲ ಮಾಡಿ ದೊಡ್ಡ ದೊಡ್ಡ ಪ್ಲೇಟ್ಸ್ ಎಲ್ಲ ಹಾಕಿ ನನ್ನನ್ನು ಎತ್ತಿಕೊಂಡು ಸ್ಟೇಜಿಗೆ ಹೋದರು. ಸೊ ದ್ಯಾಟ್ ವಾಸ್ ಮೈ ಫಸ್ಟ್ ಆನ್ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂದಲ್ಲ, ನಾನು ಸ್ಟೇಜಿಗೆ ಹೋದದ್ದು ಅವತ್ತು ಫಸ್ಟ್. ಬಟ್ ನಾನು ಪರ್ಫಾರ್ಮೆನ್ಸ್ ಕೊಟ್ಟದ್ದು ವೆನ್ ಐ ವಾಸ್ ಇನ್ 2nd standard ಮಡಿಕೇರಿಯಲ್ಲಿ ಫಸ್ಟ್ ಟೈಮ್. ದೂರ ಜಾಸ್ತಿ ಆಡಿಯನ್ಸ್ ಇರೋದಿಲ್ಲ, ಒಮ್ಮೆ ಸ್ಟೇಜಿಗೆ ಹೋಗ್ಲಿ ಅಂತ ಹಾಗೆ ನನ್ನ ಆಂಟಿಯವ್ರ ಸ್ಟೇಜಿಗೆ ಕಳಿಸಿ ಫಸ್ಟ್ ಟೈಮ್ ನಾನು ಸ್ಟಾರ್ಟ್ ಮಾಡಿದ್ದಲ್ಲಿ. ಅಲ್ಲಿಂದ ಇಲ್ಲಿ ತನಕ ಮುಂದುವರೆದಿದೆ. ಇಲ್ಲಿ ಇವಾಗ ದಿಶಾ ಶೆಟ್ಟಿ ಹಾಗೂ ವರ್ಷ ಶೆಟ್ಟಿ ಅಂದರೆ ಯಾರಿಗೂ ಗೊತ್ತು, ಯಕ್ಷಗಾನ ಅಂದರೆ ನಿಮ್ಮಿಬ್ಬರ ಹೆಸರನ್ನೇ ಹೇಳ್ತಾರೆ. ಸೊ ಇಬ್ಬರಿಗೂ ಕೂಡ ಏನು ದಶಕಗಳ ಹಿಂದೆಷ್ಟೇ ಹೆಣ್ಣುಗಳು ಅಂದರೆ ಲೇಡೀಸ್ ಏನಿದ್ದಾರೆ ಅವರು ಯಕ್ಷಗಾನಕ್ಕೆ ಬಂದಿರುವಂಥದ್ದು.
ಪಾತ್ರವನ್ನ ಮಾಡಲಿಕ್ಕೆ ಆರಂಭಿಸಿರುವಂಥದ್ದು. ಅದಕ್ಕಿಂತ ಮುಂಚೆ ಗಂಡು ಕಲೆ ಅಂತಾನೆ ಪ್ರಸಿದ್ಧಿ ಪಡೆದಿರುವಂಥದ್ದು ಯಕ್ಷಗಾನ. ಸೊ ನಿಮಗಿಬ್ಬರಿಗೂ ಕೂಡ ಆ ಒಂದು ಹುಡುಗನ ಪಾತ್ರ ಅಂದ್ರೆ ಗಂಡಸಿನ ಪಾತ್ರ ಹೆಣ್ಣು ಗಂಡಸಾಗಿ ಪಾತ್ರ ಮಾಡೋದು ಅಷ್ಟು ಸುಲಭ ಅಲ್ಲ. ಅದನ್ನ ನಿಭಾಯಿಸ್ತೀರಂದ್ರೆ ಅದು ತುಂಬಾನೇ ಗ್ರೇಟ್. ಸೊ ಆ ಒಂದು ಸಿಚುವೇಶನ್ ಹೇಗಿರ್ತಿತ್ತು, ನಿಮಗೆ ಆಗ್ತಾ ಇತ್ತಾ ಅಥವಾ ಮನಸ್ಸಲ್ಲಿ ಒಂಥರ ಭಾವನೆ ಇರುತ್ತೆ ಹೇಗ್ ಮಾಡೋದಪ್ಪ ಅನ್ನೋದು, ಅಂತದೇನಾದ್ರೂ ಬರ್ತಾ ಇತ್ತಾ ಹೇಗೆ? ಆಕ್ಚುಲಿ ನಾವಿಬ್ರು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ವಿ, ಬೋತ್ ಆಫ್ ಅಸ್. ನಾನು ಸ್ಕೂಲ್ ಟೈಮಲ್ಲಿ ಸ್ಪೋರ್ಟ್ಸ್ ಕ್ಯಾಪ್ಟನ್ ಆಗಿದ್ದೆ, ಅವಳು ಕೂಡ ಸ್ಪೋರ್ಟ್ಸ್ ಕ್ಯಾಪ್ಟನ್ ಆಗಿದ್ಲು. ಸೊ ಸ್ಟಾಮಿನಾದ ಪ್ರಾಬ್ಲಮ್ ನಮಗೆ ಇಲ್ಲಿಯವರೆಗೆ ಬರಲಿಲ್ಲ. ಆಬ್ವಿಯಸ್ಲಿ ಸೈಂಟಿಫಿಕಲಿ ದೇವರು ಸೃಷ್ಟಿ ಮಾಡುವಾಗಲೇ ಹೆಣ್ಣು ಮಕ್ಕಳನ್ನು ಸ್ವಲ್ಪ ಏನೋ ಎನರ್ಜಿ ಅಂಡ್ ಸ್ಟಾಮಿನಾ ವೈಸ್ ಅಲ್ಲಿ ಸ್ವಲ್ಪ ಸೆನ್ಸಿಟಿವ್ ಆಗಿ ಸೃಷ್ಟಿ ಮಾಡಿದ್ದಾರೆ. ಸೊ ಅದನ್ನ ನಾವು ಕ್ಲೀನ್ ಹಾರ್ಟೆಡ್ಲಿ ಆಕ್ಸೆಪ್ಟ್ ಮಾಡಲೇಬೇಕು. ಈಕ್ವಾಲಿಟಿ ಅಂತ ಅದರ ಬಗ್ಗೆ ಹೇಳಿಕ್ಕೆ ಆಗುದಿಲ್ಲ. ಸೊ ಅದನ್ನು ಒಂದು ಬಿಟ್ಟು ಸ್ಟೆಮಿನಾ ವೈಸ್ ಆಗಲಿ ಅಥವಾ ಎನರ್ಜಿ ವೈಸ್ ಆಗಲಿ ನಮ್ಮಿಬ್ಬರಿಗೆ ಅಥವಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾರಿಗೂ ಪ್ರಾಬ್ಲಮ್ ಆಗಲಿಲ್ಲ. ಗಂಡು ಮಕ್ಕಳ ಲೆವೆಲಿಗೆ ಬರಲಿಕ್ಕೆ ಆಗುದಿಲ್ಲ, ಆದರೂ ಇಟ್ ಇಸ್ ಪ್ರೆಸೆಂಟಬಲ್. ನಮ್ಮ ವೇಷ ಇರಲಿ, ನಮ್ಮ ಪರ್ಫಾರ್ಮೆನ್ಸ್ ಇರಲಿ, ಅದೆಲ್ಲ ಪ್ರೆಸೆಂಟಬಲ್ ಆಗಿತ್ತು, ಅಪ್ರಿಷಿಯೇಬಲ್ ಆಗಿತ್ತು. ಸೊ ದಟ್ ಇಸ್ ಒನ್ ಪಾಯಿಂಟ್ ಐ ವುಡ್ ಲೈಕ್ ಟು ಪಾಯಿಂಟ್ ಔಟ್ ಅಷ್ಟೇ. ವರ್ಷ ಅವರೇ, ಇನ್ನೊಂದು ಹೇಳೋದಾದ್ರೆ ಇವಾಗ ಯಕ್ಷಗಾನ ಬಿಟ್ಟು ಉಳಿದ ಯಾವ ಕ್ಷೇತ್ರಗಳಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ, ಏನು ಮಾಡಬೇಕು? ಡಾಕ್ಟರ್ ಅಂದರೆ ವೃತ್ತಿ ಜೀವನ ಆಯಿತು, ಕಲೆಗೆ ಬಂದರೆ ಯಾವ ಥರ ನೀವು ಜಾಸ್ತಿ ಹೊತ್ತನ್ನು ಸ್ಪೆಂಡ್ ಮಾಡ್ತೀರಾ ಅಂತ? ನಾನು ಸಣ್ಣವಳು ಇರುವಾಗ ಎಲ್ಲ ಕ್ಲಾಸಸ್ಸಿಗೆ ಹೋಗ್ತಾ ಇದ್ದೆ. ಅಂದರೆ ನಾನು ಭರತನಾಟ್ಯಂ ಎಕ್ಸಾಮ್ಸ್ ಎಲ್ಲ ಕೊಟ್ಟಿದ್ದೇನೆ ನನ್ನ ವಿದುಷಿ ಪ್ರತಿಮಾ ಶ್ರೀಧರ್ ಅವರಲ್ಲಿ. ಅದಾದಮೇಲೆ ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಾ ಇದ್ದೆ, ಪ್ಲಸ್ ಸ್ಪೋರ್ಟ್ಸ್. ಸಂಪೂರ್ಣ ಕಲೆ ನಿಮ್ಮಲ್ಲಿ ಇದೆ ಅಂತ ಅನ್ಸುತ್ತೆ ಹಾಗಾದ್ರೆ. ಐ ಯೂಸ್ ಟು ಲವ್ ಬಾಸ್ಕೆಟ್ಬಾಲ್, ತುಂಬ ಆಡ್ತಾ ಇದ್ದೆವು. ಬಟ್ 170 UG ನಾನು ಮೆಡಿಕಲ್ ಸ್ಟಡೀಸ್ ಹೋದ್ಮೇಲೆ ನನಗೆ ಅಷ್ಟು ಟೈಮ್ ಸಿಗಲಿಲ್ಲ. ಈವ್ನಿಂಗ್ಸ್ ಟೈಮ್ ಸಿಗುವಾಗ ಕ್ಲಾಸಸ್ಸಿಗೆ ಹೋಗ್ತಾ ಇದ್ದೆ. ಬಟ್ ಲೇಟ್ರ್ ಆನ್ ನಾನು ಸ್ಟಡೀಸ್ ಆಗಿ 2 years ವರ್ಕ್ ಮಾಡಿದೆ. ಆಗ ನನಗೆ ಸ್ವಲ್ಪ ಹೆಕ್ಟಿಕ್ ಆಯಿತು ಸ್ಕೆಡ್ಯೂಲ್ಸ್ ಎಲ್ಲ. ಅಂದರೆ ಪ್ರೋಗ್ರಾಮ್ಸ್ ಹೋಗ್ತಾ ಇದ್ದೆ, ಬಟ್ ಎಕ್ಸ್ಟ್ರಾ ಕ್ಲಾಸಸ್ ನನಗೆ ತಗೊಳ್ಳಿಕ್ಕೆ ಆಗಲಿಲ್ಲ. ಸೊ ಅದು ಅಲ್ಲಿ ಸ್ಟಾಪ್ ಆಯಿತು. ಬಟ್ ಐ ಆಮ್ ಪ್ಲಾನಿಂಗ್ ಟು ಕಂಟಿನ್ಯೂ ಇಫ್ ಐ ಹ್ಯಾವ್ ಟೈಮ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹೋಗೋದಕ್ಕೆ ಇನ್ನೊಂದು ವಿಷಯ, ಈಗಾಗಲೇ ಸ್ಟಡೀಸ್ ಮಾಡ್ತಿದ್ದೀರಾ, ಕಾಲೇಜಲ್ಲಿ ನಿಮ್ದೇ ಒಂಥರ ಹವಾ ಇರುತ್ತೆ ಬಿಡಿ, ಯಕ್ಷಗಾನ ಅಂದ್ರೆ ದಿಶಾ ಅಂತ. ಸೊ ಹೇಗ್ ಮೇಂಟೈನ್ ಮಾಡ್ತೀರಾ ಅದನ್ನೆಲ್ಲ ಅಂತ? ಫ್ರಾಂಕ್ಲಿ ಹೇಳ್ಬೇಕಿದ್ರೆ ದಿಶಾ ಅಂದ್ರೆ ಯಕ್ಷಗಾನ, ಯಕ್ಷಗಾನ ಅಂದ್ರೆ ದಿಶಾ ಅಂತ ಹೇಳಿ ಅಷ್ಟೇನಿಲ್ಲ. ಬಟ್ ಐ ಯೂಸ್ ಟು ಬಿ ರೈಟ್ ಫ್ರಮ್ ಚೈಲ್ಡ್ಹುಡ್, ಅಂದರೆ ಚಿಕ್ಕ ಪ್ರಾಯದಿಂದಲೇ ನಾನು ಆಲ್ರೌಂಡರ್ ಅಂತಲೇ ಎಲ್ಲರೂ ನನ್ನನ್ನು ಐಡೆಂಟಿಫೈ ಮಾಡೋದು. ಅಲ್ಲಿ ಏನಾಯ್ತು ಅಂದರೆ ನಾನು ಒರೇಟ್ರಲ್ಲಿ ತುಂಬ ಇಂಟ್ರೆಸ್ಟ್ ಕೊಡ್ತೇನೆ. ಅಂದರೆ ಸ್ಪೀಚ್ ಮಾಡೋದು, MC ಮಾಡೋದು, ಅದು ಗೊತ್ತಾಗುತ್ತೆ, ಯಾಕಂದ್ರೆ ಒಂದ್ ನಿಮಿಷನೂ ಬಿಟ್ಟಿರಲ್ಲ ಅನ್ಸುತ್ತೆ ನೀವು ಮಾತಾಡೋದು. ಎಕ್ಸಾಕ್ಟ್ಲಿ. ಈಗಲೂ ನಾನು ಹೊರಗಡೆ ಹೋಗುವಾಗ ಯಾರಾದರೂ ಪೇರೆಂಟ್ಸ್ ಹೇಳ್ತಾರೆ, ಮಗ ಜಾಗೃತೆಯಿಂದ ಹೋಗಿ ಬಾ. ನನ್ನ ಅಮ್ಮ ಹೇಳೋದು ಅದಲ್ಲ, ನನ್ನ ಅಮ್ಮ ಹೇಳೋದು ಸ್ವಲ್ಪ ಕಮ್ಮಿ ಮಾತಾಡಾಯ್ತು ಅಂತ ಹೇಳಿ ಬರ್ಬೇಕಾದ್ರೆ ಅದನ್ನೇ ಹೇಳಿ ಕಳಿಸಿದ್ದೆ. ಡೆಫಿನೆಟ್ಲಿ. ಮತ್ತೆ ನಾನು ಇದು ತುಂಬಾ ಕ್ರಿಯೇಟಿವ್. ಈಗ ನಮ್ಗೆ ಏನಾದ್ರು ಪ್ರಾಜೆಕ್ಟ್ ವರ್ಕ್ ಎಲ್ಲ ಕೊಟ್ಟರೆ ಅದನ್ನೆಲ್ಲ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಮಾಡೋದು, ಡಿಫ್ರೆಂಟ್ ಅಪ್ರೋಚ್ ಅಲ್ಲಿ ಮಾಡೋದು. ಪೋಯೆಟ್ರಿಯಲ್ಲಿ ತುಂಬಾ ಇಂಟ್ರೆಸ್ಟ್, ಲಿಟ್ರೇಚರ್ ಅಲ್ಲಿ ತುಂಬಾ ಇಂಟ್ರೆಸ್ಟ್. ಅಲ್ಲ, ಇನ್ನು ಯಾವ್ದು ಉಳಿದಿದೆ ಅಂತ ಎಲ್ಲ ಲಿಸ್ಟ್ ನೀವು ಕೊಡ್ತಾ ಇದ್ದೀರಾ ನನಗೆ. ಅಂದ್ರೆ ನಂಗೆ ಐ ಡೋಂಟ್ ನೋ, ಮೇ ಬಿ ಗಾಡ್ಸ್ ಗಿಫ್ಟ್ ವಾಟ್ ಎವರ್. ಎಲ್ರಿಗೂ ಸಿಗಲ್ಲ, ನಿಮಗೆ ಸಿಕ್ಕಿದೆ. ನಾನು ಮತ್ತೆ ಹೇಳ್ತೀನಿ, ತುಂಬಾ ಲಕ್ಕಿಯಸ್ಟ್ ಆಗಿ. ಸ್ಯಾಡ್ ನ್ಯೂಸ್ ಅಂದ್ರೆ ನಂಗೆ ಎಲ್ಲದಕ್ಕೆ ಸೇಮ್ ಟೈಮ್ ಅಲಾಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕೆಲವೊಂದು ಬಿಟ್ಟು ಹೋಯ್ತು, ಸ್ಪೋರ್ಟ್ಸ್ ಬಿಟ್ಟು ಹೋಯ್ತು. ನಾನು ಭರತನಾಟ್ಯಂ ಆರ್ಟಿಸ್ಟ್ ಡ್ಯಾನ್ಸರ್ ಕೂಡ ಆಗಿದೆ. ಒಂದು 6 years ನನ್ನ ಅಮ್ಮನ ಒತ್ತಾಯಕ್ಕೆ ಬಹಳ ಕಷ್ಟದಿಂದ ಹೋದೆ, ಆದ್ರೆ ನಂಗೆ ಆಗ್ಲಿಲ್ಲ. ನೋ ಪ್ರಾಬ್ಲಮ್, ಅಲ್ಲಿ ಅದು ಸ್ಟಾಪ್ ಆಯ್ತು. ಬಟ್ ಭರತನಾಟ್ಯ ನಂಗೆ ತುಂಬಾ ಹೆಲ್ಪ್ ಆಯ್ತು ಯಕ್ಷಗಾನಕ್ಕೆ. ಹೌದು, ತಾಳಜ್ಞಾನ ಇರ್ಲಿ ಅಥವಾ ಪೋಸ್ಚರ್ ಇರ್ಲಿ, ನಮ್ಮ ಎಕ್ಸ್ಪ್ರೆಷನ್ಸ್ ಆಗಿರ್ಲಿ, ಅದಕ್ಕೆಲ್ಲ ಎನ್ಹಾನ್ಸ್ ಆಯ್ತು ನನ್ನ ಭರತನಾಟ್ಯ ನಾಲೆಜ್. ಸೊ ಅದಕ್ಕೆ ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳಬೇಕು. ಆ್ಯಂಡ್ ಅದರ್ ಥಿಂಗ್ ಇಸ್, ನಾನು ಐ ಕ್ಯಾನ್ ಎಕ್ಸಿಕ್ಯೂಟ್ ಎನಿ ವರ್ಕ್ ಇನ್ ಅ ಡಿಫ್ರೆಂಟ್ ವೇ. ಏನು ವರ್ಕ್ ಕೊಟ್ಟರು, ಏನು ವರ್ಕ್ ಅಸೈನ್ ಮಾಡಿದ್ರು, ಅದನ್ನು ಡಿಫ್ರೆಂಟ್ ಆಗಿ ಐಡೆಂಟಿಫೈ ಮಾಡುವಂತ ರೀತಿಯಲ್ಲಿ ನಂಗೆ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಗೊತ್ತು ಅಂತ ಹೇಳ್ಬೋದು. ಓಕೆ, ನಿಮ್ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀರಿ. ಇದೀಗ ಯಕ್ಷ ಕನ್ನಿಕೆಯರಲ್ಲಿ ಒಂದು ಪುಟ್ಟ ವಿರಾಮ.
ಕನ್ನಿಕೆಯರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಇಬ್ಬರು ಬ್ಯೂಟೀಸ್ ನಮ್ಮ ಜೊತೆ ಮಾತಾಡ್ತಾ ಇದ್ರು, ಯಕ್ಷಗಾನದ ಬಗ್ಗೆ ಯಾವ ರೀತಿ ಅವರ ಅನುಭವ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡ್ಕೊಳ್ತಿದ್ರು. ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ಮೊದಲಿಗೆ ದಿಶಾ ಅವರೇ, ಈಗಾಗಲೇ ಹೇಳಿದ್ರಿ ಯಕ್ಷಗಾನ ಅಂದರೆ ನಮಗೆ ಹಿಂದಿಂದಲೂ ಬಂದಿರುವಂಥದ್ದು ಅಂತ, ಜೊತೆಗೆ ಅದರ ಅನುಭವನ ಹಂಚ್ಕೊಂಡ್ರಿ ಸಾಕಷ್ಟು. ಈಗ ಒಂದು ಯಕ್ಷಗಾನ ಮಾಡೋದಂದ್ರು ಹಿಂದಿನದು ಕಲೆ, ಅದನ್ನು ಪೌರಾಣಿಕವಾಗಿಯೇ ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಇದೀಗ ಮಾಡರ್ನ್ ಟಚ್ ಕೊಟ್ಟಿದ್ದಾರೆ, ಸ್ವಲ್ಪ ರಗಡಾಗಿ, ಸ್ವಲ್ಪ ಚೇಂಜಸ್, ಜನರಿಗೆ ಸ್ವಲ್ಪ ನಗಾಡ್ಲಿಕ್ಕೆ ಆಗಿರ್ಬೋದು, ಅಥವಾ ಅದರಲ್ಲಿ ಏನೋ ತುಂಬಾ ಚೇಂಜಸ್ ಇದೆ. ಯಾಕಂದ್ರೆ ಹಳೇ ಪೌರಾಣಿಕ ಯಕ್ಷಗಾನವನ್ನ ನೋಡ್ತಾ ಇದ್ರೆ, ಜೊತೆಗೆ ಇತ್ತೀಚೆಗಿನ ಒಂದು ಯಕ್ಷಗಾನ ನೋಡಿದ್ರೆ ತುಂಬಾ ವ್ಯತ್ಯಾಸ ಕಂಡು ಬರ್ತಾ ಇದೆ. ಸೊ ನೀವ್ ಯಾವ ತರ ಚೇಂಜಸ್ ತಂದಿದ್ದೀರಾ, ಯಾವ ತರ ಟಚ್ ಅಪ್ ಕೊಟ್ಟಿದ್ದೀರಾ ಅದಕ್ಕೆ ಅಂತ? ದಿಶಾ ಮತ್ತೆ ವರ್ಷ ಯಾವುದಕ್ಕೆ ರೆಕಗ್ನೈಸ್ ಆಗಿದ್ದಾರೆ ಅಂತ ಕೇಳಿದ್ರೆ ಫಸ್ಟ್ ಬರೋದೇ ಚೇಂಜ್ ಆಫ್ ಅಪ್ರೋಚ್ ಅಂತ ಹೇಳ್ತಾರೆ ಎಲ್ಲರೂ. ನಿಜವಾಗಿ ನಮ್ಮ ಮೇನ್ ಇಂಟೆನ್ಷನ್, ನಾವು ಕ್ಲಾಸ್ ಮಾಡೋದರಲ್ಲಿ ಅಥವಾ ನಮ್ಮ ಯಕ್ಷನಾಟ್ಯ ಕಲಾಕೇಂದ್ರ ಅಂತ ಕ್ಲಾಸ್ ಆಯ್ತಲ್ವಾ, ಅದರ ಮೇನ್ ಉದ್ದೇಶ ಇದ್ದದ್ದೇ ಇದು. ಪರಂಪರೆಯಲ್ಲೇ ನಡೀತಾ ಇದ್ದಂತಹ ಯಕ್ಷಗಾನವನ್ನು ಸ್ವಲ್ಪ ಡೈವರ್ಟ್ ಮಾಡಿ ಅದರಲ್ಲಿ ಸ್ವಲ್ಪ ನವೀನತೆ ತಂದು ಇನ್ನು ಯುವ ಜನತೆಯನ್ನು ಅಟ್ರಾಕ್ಟ್ ಹೇಗೆ ಮಾಡುವುದು ಅಂತ ಒಂದು ಚಿಂತನೆ ಮಾಡಿದ್ವಿ. ಯಾಕಂದ್ರೆ ಈ ವಿಷಯ ಯಾಕೆ ಹೇಳಿದಂದ್ರೆ, ಹಿಂದೆ ಎಲ್ಲ ಒಂದು ಯಕ್ಷಗಾನ ಅಂದ್ರೆ ದೊಡ್ಡವರು ಹಿರಿಯರು ಮಾತ್ರ ಕೂತ್ಕೊಂಡು ನೋಡ್ತಾ ಇದ್ರು, ಮಕ್ಕಳಿಗೆ ಯಾರಿಗೆ ಇಂಟ್ರೆಸ್ಟ್ ಇಲ್ಲ, ಯಕ್ಷಗಾನ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ತಗೊಳ್ತಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಗೂ ಕೂಡ ಯಕ್ಷಗಾನದ ಮೇಲೆ ಅಷ್ಟು ಇಂಟ್ರೆಸ್ಟ್ ಇದೆ. ಯಾಕಂದ್ರೆ ಅದು ಈ ಟಚ್ ಅಪ್ ಅಂದ್ರೆ ಅದಕ್ಕೆ ಕೊಟ್ಟಿರೋ ಒಂದು ಟಚ್ ಅಪ್ ಏನಿದೆ ಅದೇ ಕಾರಣ ಅಂತ ಅನ್ಬೋದಾ ಹೇಗೆ ಅಂತ? ಹೌದು, ಖಂಡಿತ. ನಾನು ಕೂಡ ಹೋಗ್ತಿದ್ದದ್ದು ಐಸ್ ಕ್ರೀಮ್ ತಿನ್ಲಿಕ್ಕೆ, ಚರ್ಮುರಿ ತಿನ್ಲಿಕ್ಕೆ ಯಕ್ಷಗಾನಕ್ಕೆ, ನಂಗೂ ಇಷ್ಟ ಇರ್ಲಿಲ್ಲ. ಓಕೆ, ಸೊ ಈಗ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಬೋರಿಂಗ್ ಆಸ್ಪೆಕ್ಟ್ ಅಥವಾ ಯುವ ಜನತೆಗೆ ಆಗದೇ ಇರುವಂತಹ ಒಂದು ಆಸ್ಪೆಕ್ಟ್ ಅನ್ನು ತೆಗೆದು ಕಂಟಿನ್ಯೂಸ್ ಆಗಿ ಅವರಿಗೆ ಬೇಕಿದ್ದದನ್ನೇ ಹಾಕಿದ್ದೇವೆ ನಾವು. ಈಗ ರಾಧವಿಲಾಸ ಏನಿದೆ ನೋಡಿ, ಅದು ಹಾಗೆಯೇ. ಐ ಮೀನ್ ಯುವ ಜನತೆ ಏನನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಯಕ್ಷಗಾನದಲ್ಲಿ, ಅದನ್ನೇ ಜಾಸ್ತಿ ಪ್ರಪೋರ್ಷನ್ ಅಲ್ಲಿ ಹಾಕಿದ್ದೇವೆ ರಾಧವಿಲಾಸಕ್ಕೆ. ಗಿಮಿಕ್ಸ್ ಆಗಿರ್ಬೋದು, ರೊಮ್ಯಾನ್ಸ್ ಆಗಿರ್ಬೋದು, ಸ್ವಲ್ಪ ಟಚ್ ಅಥವಾ ಭಾವನೆಗಳಾಗಿರ್ಬೋದು, ಅದನ್ನೆಲ್ಲ ಕ್ಯಾಪ್ಟಿವೇಟ್ ಮಾಡುವಲ್ಲಿ ನಾವು ಸಕ್ಸಸ್ಫುಲ್ ಆಗಿದ್ದೇವೆ, ಅವರ ಇಂಟ್ರೆಸ್ಟ್ ಅನ್ನು ತಗೊಳ್ಳೋದ್ರಲ್ಲಿ. ಸೊ ಈ ತರ ಇನ್ನಷ್ಟು ಜಾಸ್ತಿ ರೂಪಕಗಳನ್ನು ನಾವು ಕೊಡ್ಲಿಕ್ಕೆ ಇಷ್ಟಪಡ್ತೇವೆ ಯಕ್ಷರಂಗಕ್ಕೆ, ಸೊ ದಟ್ ಯೂತ್ ಆಲ್ಸೋ ಇಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಇಟ್. ಓಕೆ, ವರ್ಷ ಅವರೇ, ನೀವೀಗಾಗಲೇ ಜೂನಿಯರ್ ಆಗಿದೆ ನಿಮ್ಮದು ಭರತನಾಟ್ಯದಲ್ಲಿ, ನಿಮಗೆ ಯಕ್ಷಗಾನ ಅಷ್ಟು ಕಷ್ಟ ಅನಿಸಿಲ್ಲ? ಯಾಕಂದರೆ ಆ ಒಂದು ಭಾವನೆ ಆಗಿರ್ಬೋದು, ಆ ಕಣ್ಣಲ್ಲಿರುವಂಥ ಒಂದು ಆಕರ್ಷಣೆ ಅಂತ ಹೇಳ್ಬೋದು, ಅದೆಲ್ಲ ನಿಮಗೆ ಈ ಡ್ಯಾನ್ಸಿಂದಲೇ ಬಂದಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಜೊತೆಗೆ ಇನ್ನೊಂದು ಹೇಳೋದೇನೆಂದರೆ, ಈಗ ಸಾಕಷ್ಟು ನೀವು ಪರ್ಫಾರ್ಮೆನ್ಸ್ ಕೊಟ್ಟಿರ್ತೀರ, ಒಂದು ಎಕ್ಸಾಕ್ಟ್ ಆಗಿ ನೀವು ಎಷ್ಟು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ ಅಂತ? ಎಕ್ಸಾಕ್ಟ್ ಆಗಿ ಅಂತ ಅಂದ್ರೆ ನಾವು ಈ ರಾಧಾ ವಿಲಾಸನೆ ಅಟ್ಲೀಸ್ಟ್ ಮೋರ್ ದೆನ್ 100 ಶೋಸ್ ಕೊಟ್ಟಿದ್ದೇವೆ. ಸೊ ಓವರ್ ಆಲ್ 500 to 700 ಮೇ ಬಿ. ಓಕೆ, ಇನ್ನು ಎಷ್ಟು ಕೊಡಬೇಕು ಅನ್ಕೊಂಡಿದ್ದೀರಾ? ನಮಗೆ ಫೇಟ್ ವಿಲ್ ಡಿಸೈಡ್. ಹೌದು, ಆ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಸೊ ಎಷ್ಟೋ ಜನಕ್ಕೆ ಇದೆ ಯಕ್ಷಗಾನ. ಈಗ ನೀವೊಂಥರ ಸೆಲೆಬ್ರಿಟಿ ಥರ ಅಲ್ವಾ, ಇವಾಗ ಕರಾವಳಿಯ ಸೆಲೆಬ್ರಿಟಿ ಅಂತ ಅನ್ಬೋದು. ಕರಾವಳಿ ಮಾತ್ರ ಅಲ್ಲ, ಕರ್ನಾಟಕದಲ್ಲೂ ಹೆಚ್ಚು ಪ್ರಚಾರತೆಯನ್ನು ಗಳಿಸ್ಕೊಂತಿದ್ದೀರಾ. ಸೊ ಈ ಸೆಲೆಬ್ರಿಟಿನ ಅಷ್ಟು ಬೇಗ ಯಾರಿಗೂ ಟಚ್ ಮಾಡೋಕ್ಕಾಗಲ್ಲ. ಸೊ ಜನರಿಗೆ ಎಷ್ಟೋ ಕ್ಯೂರಿಯಾಸಿಟಿ ಇರುತ್ತೆ, ಇವ್ರು ಹೇಗಿರ್ತಾರಪ್ಪ ಮನೆಯಲ್ಲಿ, ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತಾರೆ, ಇದೆಲ್ಲ ಇರುತ್ತೆ ಕ್ವಶನ್ಸು. ಅವ್ರ ಬದಲಾಗಿ ನಾನು ಕೇಳ್ತಾ ಇದ್ದೀನಿ, ನೀವು ಹೇಗಿರ್ತೀರಾ ಮನೆಯಲ್ಲಿ, ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ? ಗೊತ್ತಾಗೋದು ಬೇಡ ಅವರಿಗೆ. ಇಟ್ಸ್ ವೆರಿ ಫನಿ. ಅಂದ್ರೆ ನಾವು ಏನು ಡಿಫ್ರೆಂಟ್ ಜನರ್ ಅಲ್ಲಲ್ಲ, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಲ್ಲ ನಾವು. ಆದ್ರೆ ನಾರ್ಮಲ್ ಜನರಕ್ಕಿಂತ ನೀವು ಸ್ವಲ್ಪ ಸ್ಪೆಷಲ್, ಯಾಕಂದ್ರೆ ಏನೋ ಒಂದು ಕಲೆಯಲ್ಲಿ ಸಾಧನೆ ಮಾಡಿದ್ದೀರಾ. ಯಕ್ಷಗಾನ ಅನ್ನೋದು ಅದರದ್ದೇ ಆದ ಒಂದು ಸ್ಥಾನಮಾನ ಇದೆ. ಆ ಸ್ಥಾನಮಾನಕ್ಕೆ ನೀವು ತಲುಪಿದ್ರಿ ಅಂದ್ರೆ ನಿಮಗೊಂದು ಕ್ರೆಡಿಟ್ ಕೊಟ್ಟಿದ್ದಾರೆ ಜನ ಅಲ್ವಾ. ಸೊ ಜನರಿಗೂ ನಿಮ್ಮ ಬಗ್ಗೆ ವರ್ಷ ಹೇಗಿರ್ತಾರೆ ಮನೆಯಲ್ಲಿ, ದಿಶಾ ಹೇಗಿರ್ತಾರೆ ಮನೆಯಲ್ಲಿ ಅನ್ನೋದು ಇದ್ದೇ ಇರುತ್ತೆ. ಸೊ ಯಾವ ತರ ಇರ್ತೀರಾ, ಯಾವ ತರ ಹೇಗೆ ಮನೆಯಲ್ಲಿ ಇರ್ತಾರೆ ಹಾಗೆ ನಾವು ಇದ್ದೇವೆ. ಮನೆಯೊಳಗೆ ನಾವು ಹೇಗಿರ್ತೇವೆ ಹಾಗೆ ಇರ್ತೇವೆ. ಆದ್ರೆ ಮನೆಯಿಂದ ಹೊರಗೆ ಬಂದ ಕ್ಷಣ ಏನಾಗ್ತದೆ ಅಂದ್ರೆ, ಒಂದ್ 4 ಜನಗೆ ನಾವಂದ್ರೆ ಗೊತ್ತಾ ಉಂಟು, ಅವ್ರು ನಮ್ಮನ್ನು ನೋಡ್ತಾ ಇರ್ತಾರೆ, ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಂತ, ನಮ್ಮ ಮೇಲೆ ಸ್ವಲ್ಪ ಕಣ್ಣುಗಳಿವೆ ಅಂತ ಹೇಳಿದ್ಮೇಲೆ ನಾವು ಸ್ವಲ್ಪ ಜಾಗೃತಿಯಾಗಿ, ಸ್ವಲ್ಪ ಡೀಸೆಂಟ್ ಆಗಿ, ಅಥವಾ ತುಂಬಾ ಕಾನ್ಶಿಯಸ್ ಆಗಿ ಬಿಹೇವ್ ಮಾಡ್ತೇವೆ ಪಬ್ಲಿಕ್ಲಿ. ಬಟ್ ಮನೆಯಲ್ಲಿ ಅಂತದೇನಿಲ್ಲ, ಎಲ್ಲರೂ ನಮ್ಮವರೇ. ಸೊ ನಾವು ಕಂಫರ್ಟೇಬಲ್ ಆಗಿ ಬೇರೆಯವ್ರ ತರನೇ. ಒನ್ ಆಸ್ಪೆಕ್ಟ್ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ಯೂಶುವಲಿ ನಾವು ವೀಕೆಂಡ್ಸ್ ಅಲ್ಲಿ ಫ್ರೀ ಇರ್ತೇವೆ. ವೀಕೆಂಡ್ಸ್ ಅಲ್ಲಿ ನಮಗೆ ಪ್ರೋಗ್ರಾಮ್ಸ್, ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಆ ಟೈಮಲ್ಲಿ ನಾವು ಅಡ್ಜಸ್ಟ್ ಮಾಡ್ತಾ ಇರ್ತೇವೆ. ಅದು ಬಿಟ್ಟು ಇಟ್ಸ್ ಅ ವೆರಿ ನಾರ್ಮಲ್ ರೆಗ್ಯುಲರ್ ಲೈಫ್. ಮತ್ತೆ ಯಕ್ಷಗಾನದಿಂದಾಗಿ ನಾವೆಲ್ಲಿ ಹೋದ್ರು ಕೂಡ ಈಗ ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ತುಂಬಾ ಜನ ಅಂದ್ರೆ ನಮ್ಮ ಆರ್ಟ್ ಫಾರ್ಮ್ ಅನ್ನು ಇಷ್ಟ ಮಾಡಿದವರು, ನಮ್ಮನ್ನು ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋರು ಎಲ್ಲರೂ ಸಿಗ್ತಾರೆ. ಅವ್ರು ಬಂದು ಮಾತಾಡುವಾಗ, ಒಂದು ಸೆಲ್ಫಿ ತೆಗಿಯುವಾಗ ಎಸ್ಪೆಷಲಿ ನಮ್ಮ ವರ್ಕ್ ಪ್ಲೇಸ್ ಆಗಿರ್ಲಿ, ಅವಳ ಕಾಲೇಜಲ್ಲಿ ಆಗಿರ್ಲಿ, ನನ್ನ ಕಾಲೇಜಲ್ಲಿ ಆಗಿರ್ಲಿ, ಅದು ತುಂಬಾ ಹೆಂಗ್ ಗೊತ್ತಾ, ನಾವು ಸೆಲೆಬ್ರಿಟಿ ಆದ ತಕ್ಷಣ ನಮ್ ಜನ ನಮ್ಮ ಹತ್ರ
ನೋಡ್ತಾರಂದ್ರೆ ಒಂದು ರಿಯಾಕ್ಷನ್ ಬೇರೆ ಇರುತ್ತೆ ಅಲ್ವಾ? ಸೊ ಆ ತರ ಯಾವ್ದಾದ್ರು ಮಾಡ್ಕೊಂಡಿದ್ಯಾ? ಯಾರೋ ನನ್ನ ಗಮನಿಸ್ತಿದ್ದಾರೆ, ನಾನು ಸ್ವಲ್ಪ ಚೇಂಜ್ ಆಗಿರ್ಬೇಕು ಅಂತ ಅನ್ಕೊಂಡ್ ನಾನು ಕೇಳ್ತೀನಿ, ಯಾಕಂದ್ರೆ ನೀವು ಸ್ವಲ್ಪ ಸೈಲೆಂಟ್ ಅಲ್ವಾ? ಜನರಲಿ ಏನಾಗ್ತದೆ ಅಂದ್ರೆ ನಾನ್ ತುಂಬಾ ದೊಡ್ಡ ಫುಡಿ, ಯಾವತ್ತೂ ತಿಂತಲೇ ಇರುವುದು ನಾನು. ಜನರಲಿ ಈ ಫ್ಯಾಮಿಲಿ ಫಂಕ್ಷನ್ಸ್ಗೆಲ್ಲ ಹೋಗ್ತೀವಲ್ಲ ಹೊರಗಡೆ, ಮದ್ವೆ ಫಂಕ್ಷನ್ಗೆಲ್ಲ, ನಂಗೆ ಇನ್ನೊಮ್ಮೆ ಫುಡ್ ಬೇಕಿದ್ರೆ ನಾನು ಹೋಗಲ್ಲ. ಏನ್ ಯೋಚನೆ ಮಾಡ್ಕೊಳ್ತಾರೆ ಏನೋ, ಇವಳು ಎಷ್ಟು ತಿಂತಾಳೆ ಮಾರೆ ಅಂತ ಹೇಳಿ ನಾನು ಪ್ಲೇಟ್ ಅನ್ನು ಎಕ್ಸ್ಚೇಂಜ್ ಮಾಡಿ ನನ್ನ ದೊಡ್ಡಮ್ಮನಲ್ಲಿ ಕಳಿಸುವುದು. ಆಮೇಲೆ ಇನ್ನೊಮ್ಮೆ ಹಾಕಿದ್ದ ಅದು ಚಂದ ಉಂಟು ಡಿಶ್ ಅಂತ ಹೇಳಿ. ಆ ತರ ಎಲ್ಲ ತುಂಬಾ ಕಾನ್ಶಿಯಸ್ ಇರ್ತೇವೆ ನಾವು. ನೋಡ್ತಾರೆ ಏನೋ ನಮ್ಮನ್ನು, ನಾವ್ ಏನ್ ಮಾಡಿದ್ರು ನೋಡ್ತಾರೆ. ಇದು ಯಾವುದೇ ಫಂಕ್ಷನ್ ಅಲ್ಲಿ, ಒಂದು ದೊಡ್ಡ ಫಂಕ್ಷನ್ಗೆ ಹೋಗಿರ್ತೀರಾ, ಅಲ್ಲಿ ನೀವೇ ಸೆಲೆಬ್ರಿಟಿ ಆಗಿರ್ತಾರೆ, ಒಂದ್ ಸ್ವಲ್ಪ ಜನ ನಿಮ್ಮನ್ನು ಗೊತ್ತಿರುತ್ತೆ. ಯಾಕಂದ್ರೆ ಯಕ್ಷಗಾನ ಹಿಂದೆ ಹೇಗಿರ್ತು ಅದು ತುಂಬಾ ಚೇಂಜಸ್ ಕಂಡಿದೆ. ಅದಕ್ಕೆ ನೀವು ಕೂಡ ಕಾರಣ ಆಗಿರ್ತೀರಾ, ಯಾಕಂದ್ರೆ ನೀವು ಕೊಟ್ಟಂತಹ ಚೇಂಜಸ್ ಏನಿದೆ ಅದು ಜನರಿಗೆ ತಲುಪಿದೆ. ಅದಕ್ಕೆ ನೀವು ಇಷ್ಟು ಸಕ್ಸಸ್ ಕಂಡಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ಆಗ್ಬೇಕಾದ್ರೆ ನೀವೀಗ ಹೇಳಿದ್ರೆ ಫುಡ್ ನನಗೆ ತುಂಬಾ ಇಷ್ಟ ಅಂತ, ತಿನ್ನೋದಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ರೆ, ಹಾಗಾದ್ರೆ ನಿಮಗೆ ಇಷ್ಟವಾಗಿರುವ ಡಿಶ್ ಯಾವುದು ಅಂತ? ನಾನ್ ವೆಜ್ ಪರ್ಟಿಕ್ಯುಲರ್ಲಿ ಹೇಳ್ಬೇಕಾದ್ರೆ ನನಗೆ ಬಾಯಲ್ಲಿ ಪರ್ಟಿಕ್ಯುಲರ್ಲಿ ನಾನ್ ವೆಜ್. ವೆಜ್ ಅಂದ್ರೆ ಎಷ್ಟು ನಮ್ಗೆ ಅಲರ್ಜಿ ಅಂತ ಹೇಳಿದ್ರೆ, ಕರೆಕ್ಟ್ ಆಗಿ ತರಕಾರಿಗಳದ್ದು ಹೆಸರು ನಮ್ಗೆ ಗೊತ್ತಿಲ್ಲ ಇಬ್ಬರಿಗೂ. ಅವಳು ನನ್ಕಿಂತ ದೊಡ್ಡ ನಾನ್ ವೆಜ್ ಇಷ್ಟಪಡುವವಳು. ಸೊ ವಿ ಆರ್ ಬಿಗ್ ಫ್ಯಾನ್ಸ್ ಆಫ್ ನಾನ್ ವೆಜ್. ಚಿಕನ್ ಅಂದ್ರೆ ತುಂಬಾ ಇಷ್ಟ. ಓಕೆ, ನಿಮ್ದೊಂದು ಪಾರ್ಟ್ ಮುಗೀತು, ಇವ್ರ ಪಾರ್ಟ್ಗೆ ನಾನು ಬರ್ತೀನಿ. ಬಿಫೋರ್ ಮ್ಯಾರೇಜ್ ಒಂಥರ ಲೈಫ್, ಇವಾಗ ಲೈಫ್ ಚೇಂಜ್ ಇರುತ್ತೆ. ಸೊ ಹಸ್ಬೆಂಡ್ ಯಾವ ತರ ಸಪೋರ್ಟಿವ್ ಆಗಿದ್ದಾರೆ ನಿಮಗೆ? ಅಂದ್ರೆ ಎಲ್ಲರೂ ಒಂದೇ ಮೈಂಡ್ ಸೆಟ್ ಇರಲ್ಲ. ನಿಮ್ದು ಫ್ಯಾಮಿಲಿ, ಈಗ ಒಂದು ಫ್ಯಾಮಿಲಿಯಿಂದ ಇನ್ನೊಂದು ಫ್ಯಾಮಿಲಿ ಬಂದಾಗ ಚೇಂಜಸ್ ಇದ್ದೇ ಇರುತ್ತೆ. ಸೊ ನಿಮ್ಮ ಮನೆಯಲ್ಲಿ ಇವಾಗ ಹಸ್ಬೆಂಡ್ ಮನೆಯಲ್ಲಿ ಯಾವ ತರ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತ? ನನ್ನ ಹಸ್ಬೆಂಡ್, ನನ್ನ ಮದರ್ ಇನ್ ಲಾ ಇಬ್ಬರಿದ್ದಾರೆ ಮನೆಯಲ್ಲಿ, ತುಂಬಾ ತುಂಬಾ ಸಪೋರ್ಟಿವ್. ಇವನ್ ಅವರ ಫ್ಯಾಮಿಲಿ ಮೆಂಬರ್ಸ್, ಅವರ ಮಾವ ಆಗ್ಲಿ, ಅವರ ಸಿಸ್ಟರ್ಸ್, ಕಸಿನ್ಸ್ ಆಗ್ಲಿ, ಎಲ್ಲ ತುಂಬಾ ಸಪೋರ್ಟಿವ್. ನಮ್ಮ ಮೋಸ್ಟ್ ಆಫ್ ದ ಪ್ರೋಗ್ರಾಮ್ಸ್ಗೆ ಅವರು ಅವರ ಮನೆ ಹತ್ರ ಇದ್ರೆ, ಅವರ ಊರಲ್ಲಿ ಇದ್ರೆ ಅವ್ರು ಬಂದು ನಮ್ಮನ್ನು ಎನ್ಕರೇಜ್ ಮಾಡ್ತಾರೆ. ಅಂಡ್ ಚೇಂಜಸ್ ಅಂತ ಹೇಳಿದ್ರೆ ಅವಳು ಯಾವಾಗ್ಲೂ ಹೇಳ್ತಾ ಇರ್ತಾಳೆ, ನಾನು ಮೊದಲು ಹೇಗಿದ್ದೆ ಎಕ್ಸಾಕ್ಟ್ಲಿ ದ ಸೇಮ್ ಈಗ ಕೂಡ ಇದ್ದೇನೆ ಮನೆಯಲ್ಲಿ. ಇನ್ನೊಂದು ವಿಷಯ, ನಿಮ್ಮ ಹಸ್ಬೆಂಡ್ ಈಗಾಗಲೇ ಫೋಟೋಗ್ರಾಫರ್ ಆಗಿರೋದ್ರಿಂದ ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಗುರುತಿಸ್ಕೊಂಡವ್ರು. ಸೊ ಅಷ್ಟು ಇದಲ್ಲ. ನಿಮ್ಮ ಒಂದು ಯಕ್ಷಗಾನ ಟೈಮಲ್ಲಿ ಬಂದು ಫೋಟೋ ತೆಗೆಯುವಂಥದ್ದು, ಸೊ ಇದು ಮಾಡುವಂಥದ್ದು ಅಂಥದ್ದೇನಾದ್ರೂ ಸಿಚುವೇಶನ್? ಅವರಿಗೆ ಮೂಡಿ ಅಂದ್ರೆ ತುಂಬಾ ಮೂಡಿ ಪರ್ಸನಾಲಿಟಿ ಅವರು, ನನ್ನ ಭಾವ. ಎವ್ರಿ ಟೈಮ್ ಮೂಡ್ ಇದ್ರೆ ತುಂಬಾ ಹಾಗೆ ನಿಲ್ಲು ಹೀಗೆ ನಿಲ್ಲು ಅಂತ ಹೇಳಿ ಫೋಟೋಗ್ರಫಿ ಮಾಡೋದು, ಬೇರೆನೇ ಇಂಟ್ರೆಸ್ಟ್ ಅದೆಲ್ಲ ಇದೆ. ಮೂಡ್ ಇಲ್ಲದಿದ್ರೆ ಹೆಂಡತಿ ಅಂದ್ಮೇಲೆ ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಹೇಳ್ತಾರಂತ ಅವ್ರಿಗೆ ಭಯ, ಆಗಿರ್ಬಾರ್ದು ಅಂತ ಅವ್ರದೊಂದು ಭಯ. ನಂದು ಫೋಟೋಸ್ ಅವರು ಕ್ಲಿಕ್ ಮಾಡಿದ್ರು ಬಾರಿ ಕಡಿಮೆ, ಅವಳದಾದ್ರೂ ಮಾಡಿರ್ತಾರೆ. ಯಾಕಂದ್ರೆ ಅವರು ಕೆಲವೊಂದು ಫೋಟೋದಿಂದಲೇ, ಅಂದ್ರೆ ಕೆಲವೊಂದು ನೇಚರ್ ವೈಸ್ ಆಗಿರ್ಬೋದು, ತೆಗೆಯುವಂತ ಫೋಟೋದಿಂದಲೇ ಕ್ಲಿಕ್ ಆಗಿರುವಂತದ್ದು. ಸೊ ನನ್ನ ಹೆಂಡತಿ ಕೂಡ ಅವ್ರು ಮಾಡುವಂತಹ ಒಂದು ಯಕ್ಷಗಾನದಿಂದ ಕ್ಲಿಕ್ ಆಗ್ಲಿ ಅನ್ನೋ ಭಾವನೆ ಅವರಿಗೆ. ಅದೆಲ್ಲ ತುಂಬಾ ಕಡಿಮೆ ಅವರಿಗೆ. ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ಪ್ರೋಗ್ರಾಮಿಗೆ ಹೋಗ್ಲಿಕ್ಕಾಗ್ಲಿ, ನನಗೆ ಕ್ಲಾಸಸ್ ಅಟೆಂಡ್ ಮಾಡ್ಲಿ, ಇವನ್ ಇನ್ಫ್ಯಾಕ್ಟ್ ಡ್ರಾಪ್ ಮಾಡುದು, ಲೇಟ್ ನೈಟ್ ಪಿಕ್ ಮಾಡಿ ನನ್ನನ್ನು ಪ್ರೋಗ್ರಾಮ್ ಕಡೆಯಿಂದ ಎಲ್ಲ ಮಾಡ್ತಾರೆ. ಸಪೋರ್ಟ್ ತುಂಬಾ ಸಪೋರ್ಟಿವ್ ಆಗಿ. ಓಕೆ,
ನಿಲ್ಲಿಸಿದರೆಂದಾದರೆ ಅಷ್ಟು ಮಂದಿ ಮಕ್ಕಳನ್ನು ಕಳೆದುಕೊಂಡಂತಹ ತಾಯಂದ್ರೆ ಏನು ಹೇಳ್ತಾರೆ ಗೊತ್ತಿಲ್ಲ. ನಮಗಿರುವವನೊಬ್ಬನೇ ನಮನ ಅಭಿಮನ್ಯು. ಇನ್ನೊಂದು ವಿಷಯ, ಮೇಕಪ್ ಅಂತ ಇರುತ್ತೆ ಯಕ್ಷಗಾನ. ಯಾವಾಗ ಒಂದು ಡ್ಯಾನ್ಸ್ ಆಗಿರ್ಬೋದು ಅಥವಾ ಯಾವುದೇ ಹೋಗ್ಬೇಕಿದ್ರು ಒಂದು ಕಲೆಗೆ ಟಚ್ ಬರೋದೇ ಅಥವಾ ಕಲೆಗೆ ಒಂದು ಅಟ್ರಾಕ್ಷನ್ ಅಂತ ಬರೋದೇ ಆ ಮೇಕಪ್ ಇಂದ. ಮೇಕಪ್ಗೆ ಅದರದ್ದೇ ಆದ ವ್ಯಾಲ್ಯೂ ಇದೆ. ಸೊ ಯಕ್ಷಗಾನದೊಂದು ವಿಭಿನ್ನ ಆಗಿರುತ್ತೆ, ಕಣ್ಣಿಗೆ ಆಗಿರ್ಬೋದು, ಲಿಪ್ಸಿಗೆ ಆಗಿರ್ಬೋದು, ಮುಖಕ್ಕೆ ಹಚ್ಚುವ ಬಣ್ಣ ಆಗಿರ್ಬೋದು. ಸೊ ಅದು ಯಾವ ತರ ಇರುತ್ತೆ? ಸೆಲ್ಫ್ ಮೇಕಪ್ ಯಾವ ತರ ಮಾಡ್ಕೊಂತೀರಾ ನೀವು ಅಂತ? ಇನಿಷಿಯಲಿ ನಾವು ಸೆಲ್ಫ್ ಮೇಕಪ್ ನಮಗೆ ಗೊತ್ತಿರಲಿಲ್ಲ ಮಾಡಲಿಕ್ಕೆ. ಬಟ್ ಆಮೇಲೆ ನಂತರ ನಮಗೆ ಪ್ರೋಗ್ರಾಮ್ಸ್ ನಂಬರ್ಸ್ ಜಾಸ್ತಿ ಆದ ಮೇಲೆ ನಮಗೆ ಅದರ ಅಂದರೆ ಯುನೋ ಸಿಗ್ನಿಫಿಕೆನ್ಸ್ ಗೊತ್ತಾಯಿತು. ಕಲೀಲೇಬೇಕು, ನಾವು ಸ್ವಂತ ಮಾಡಲಿಕ್ಕೆ ಕಲೀಲೇಬೇಕು, ಇಲ್ಲದ್ರೆ ಕಷ್ಟ ಅಂತ ಹೇಳಿ. ಮತ್ತು ನಮಗೆ ಒಂದು ಕಡೆ ಕೂರಿಸಿ ನಮ್ಮ ಗುರುಗಳು ನಮಗೆ ಕ್ಲಾಸಸ್ ಕೊಟ್ಟರು. ಒಂದು 3-4 ಕ್ಲಾಸಸ್ ಹೌದು, ಅವರು ಹೇಳಿಕೊಟ್ರು ನಮಗೆ. ಸೊ ಆಫ್ಟರ್ ದಟ್ ನಾವೇ ಪ್ರಾಕ್ಟೀಸ್ ಮಾಡಿ. ಇನಿಷಿಯಲಿ ನಮ್ಮ ಕೈಯೆಲ್ಲ ನಡುಕ್ತಾ ಇತ್ತು ಬಿಡಿಸುವಾಗ, ಬಟ್ ಈಗ ಪ್ರಾಕ್ಟೀಸ್ ಆಗಿ ಆಗಿ ಸ್ವಲ್ಪ ಸ್ಟಡಿ ಆಗಿದ್ದೇವೆ ನಾವು. ಯಾಕಂದ್ರೆ ದಿಶಾನ್ ಕಣ್ಣು ನೋಡಿದ್ರೇನೆ ಎಲ್ಲರನ್ನ ಹೇಳ್ಕೊಳ್ಳೋ ಹಂಗಿದೆ. ಇನ್ನು ಮೇಕಪ್ಗೆ ಹಾಕಿದ್ಮೇಲೆ ಯಾವ ತರ ನಮ್ಮ ಇಬ್ಬರಲ್ಲಿ ಕೂಡ ಪಾಸಿಟಿವ್ ಫ್ಯಾಕ್ಟರ್ ಅಂದ್ರೆ ನಮ್ಮ ಕಣ್ಣು, ಅದರಲ್ಲೇ ನಾವು ತುಂಬಾ ಕ್ಯಾಪ್ಟಿವೇಟ್ ಮಾಡುವಂತದ್ದು. ಓಕೆ, ನಿಮ್ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ನಂತರ ಮತ್ತೊಮ್ಮೆ ಯಕ್ಷ ಕನ್ನಿಕೆಯರು ಶಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಬ್ರು ಯಕ್ಷ ಕನ್ನಿಕೆಯರು ನಮ್ಮ ಜೊತೆ ಇರೋದು ನಿಮಗಂತೂ ಗೊತ್ತು, ಈಗಾಗಲೇ ಎಪಿಸೋಡ್ ನೋಡ್ತಾ ಇದ್ದೀರಾ. ಸೊ ಯಕ್ಷಗಾನ ಹಿಂದಿಗಿಂತ ಇದು ಸೀರಿಯಸ್ ವಿಚಾರವಾಗಿರೋದ್ರಿಂದ ಯಕ್ಷಗಾನ ಹಿಂದಿಗಿಂತ ಸ್ವಲ್ಪ ಬೇರೆ ಕಡೆ ಹೋಗ್ತಾ ಇದೆ. ನೀವು ನೋಡಿರ್ಬೋದು, ಎಷ್ಟೋ ನ್ಯೂಸಸ್ ಬಂತು, ಯಕ್ಷಗಾನದಲ್ಲಿ ಏನೇನೋ ಅವತಾರಗಳನ್ನು ಮಾಡೋದು, ಅವಾಚ್ಯ ಶಬ್ದಗಳನ್ನು ಬಳಸುವಂಥದ್ದು ಇಶ್ಯೂಸ್ ಆಗಿದೆ. ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಇಬ್ರು ಕೂಡ ಅಂತ? ನಾವು ಅದಕ್ಕೆ ಬದ್ಧ ವಿರುದ್ಧ. ನೋಡಿ, ವೇಷ ಯಾವಾಗಲೂ ರಂಗಸ್ಥಳದಲ್ಲೇ ನೋಡಲಿಕ್ಕೆ ಚಂದ. ರಂಗಸ್ಥಳವನ್ನು ಬಿಟ್ಟು ನಾನು ಎಷ್ಟೋ ಸತಿ ಇಂಟರ್ವ್ಯೂಸ್ಗೆ ಹೋಗಿದ್ದೇನೆ ಈ ಥರದ್ದು, ಅಥವಾ ಬೇರೆ ರೆಡ್ FM ಅಲ್ಲಿ ನನಗೆ ತುಂಬ ಸತಿ ಫೋರ್ಸ್ ಮಾಡಿದ್ದಾರೆ, ಡೈಲಾಗ್ಸ್ ಹೇಳು, ಆ್ಯಕ್ಷನ್ಸ್ ಮಾಡು ಅಂತ ಹೇಳಿ. ನೋ, ಸಾರಿ, ನಾನು ಗೆಜ್ಜೆ ಕಟ್ಟಿದ ಮೇಲೆ ಮಾತ್ರ ನನ್ನ ವೇಷ ನಾನು ಮಾಡ್ತೇನೆ ಹೊರತು ನನ್ನ ರಂಗಸ್ಥಳವನ್ನು ಬಿಟ್ಟು ನಾನು ಹೊರಗಡೆ ವೇಷ ಅಥವಾ ವೇಷದ ಯಾವುದೋ ಒಂದು ಪಾರ್ಟನ್ನು ಪೋಷಣನ್ನು ನಾನು ಪೋರ್ಟ್ರೇ ಮಾಡುವುದಿಲ್ಲ. ಅದೇ ಯಕ್ಷಗಾನದ ವ್ಯಾಲ್ಯೂ ಅನ್ಸುತ್ತೆ. ಎಸ್, ಎಕ್ಸಾಕ್ಟ್ಲಿ. ಓಕೆ, ನಿಮ್ಮ ಪ್ರಕಾರ? ನಮ್ಮಲ್ಲಿ ತುಂಬಾ ಜನ ಕ್ವೆಶನ್ ಮಾಡ್ತಾರೆ. ಈಗ ನಾವು ಈ ರಾಧಾ ವಿಲಾಸ ಕಾನ್ಸೆಪ್ಟ್ ಸ್ವಲ್ಪ ಕ್ಲಿಕ್ ಆದ ಕಾನ್ಸೆಪ್ಟ್ ತುಂಬಾ ಹೇಳ್ತಾರೆ, ಇದು ಪೌರಾಣಿಕ ಚೌಕಟ್ಟು ಬಿಟ್ಟು ಹೊರಗೆ, ಅಂದ್ರೆ ಸ್ವಲ್ಪ ಮಾಡಿಫಿಕೇಶನ್ಸ್ ಆಗಲಿ, ಎರಡು ತಿಟ್ಟು ಮಿಕ್ಸ್ ಮಾಡಿ ನಾವು ಪ್ರೋಗ್ರಾಮ್ಸ್ ಕೊಡ್ತಾ ಇದ್ದೇವೆ. ಸೊ ಇದಕ್ಕೆ ಇದು ಕ್ವೆಶನೇಬಲ್. ಆಕ್ಚುಲಿ ಇಟ್ಸ್ ರೈಟ್, ಬಟ್ ನಾವೇನಂದ್ರೆ ಸ್ವಲ್ಪ ಒಂದು 10 years ಬ್ಯಾಕ್ ಹೋದ್ರೆ ಯಕ್ಷಗಾನ ಡಿಕ್ಲೈನ್ ಸ್ಟೇಜ್ ಅಲ್ಲಿ ಇತ್ತು. ಓನ್ಲಿ ನೀವೇ ಹೇಳಿದ್ರಿ, ಆಗ ಒಂದು ಸ್ವಲ್ಪ ಏಜ್ಡ್ ಜನರೇಷನ್ ಮಾತ್ರ ಬರ್ತಾ ಇದ್ರು. ಬಟ್ ನಮಗೆ ಈಗಿನ ಜನರೇಷನ್ ಅವರನ್ನು ಕ್ಯಾಪ್ಚರ್ ಮಾಡಬೇಕಾದ್ರೆ ನಾವು ಹೇಗೆ ಮೂವೀಸ್ ಅಲ್ಲಿ, ಡ್ರಾಮಾಸ್ ಅಲ್ಲಿ ಚೇಂಜಸ್ ನಾವು ನೋಡ್ತಾ ಇದ್ದೇವೆ. ನಾವು ಈಗಿನ ಜನರೇಷನ್ ಓಲ್ಡ್ ಅಂಡ್ ಬ್ಲಾಕ್ ಅಂಡ್ ವೈಟ್ ಮೂವಿ ನೋಡ್ಲಿಕ್ಕೆ ನಾವು ಇಷ್ಟ ಮಾಡುದಿಲ್ಲ. ಈಗಿನ ಟೈಮ್ ಕಲರ್ಫುಲ್ ಆಗಿರ್ಬೇಕು. ಹೌದು, ಡಾನ್ಸ್ ಆಗ್ಲಿ, ಹೀರೋನ ಗೆಟಪ್ ಆಗ್ಲಿ, ಹೀರೋಯಿನ್ ಆಗ್ಲಿ, ನಮ್ಗೆ ವಾಟ್ ವಿ ಹ್ಯಾವ್ ಇನ್ ಮೈಂಡ್ ಅದು ನಮ್ಗೆ ನೋಡ್ಲಿಕ್ಕೆ ಇಷ್ಟ. ಸೊ ಈಗಿನ ಜನರೇಷನ್ ನಾವು ಅವರನ್ನು ಆಕ್ಸೆಪ್ಟೆನ್ಸ್ ಜಾಸ್ತಿ ಮಾಡಬೇಕು ಅಂತ ಆದ್ರೆ ದಿಸ್ ವಾಸ್ ವೆರಿ ಮಚ್ ನೆಸೆಸರಿ. ಚೌಕಟ್ಟನ್ನು ನಾವು ಮೀರಿ ಹೋಗ್ಲಿಲ್ಲ. ಖಂಡಿತ ಇಬ್ರದ್ದು ನಾನು ಒಪ್ಕೊಂತೀನಿ. ಈಗ ನಾನೊಂದು 5 ಕ್ವಶನ್ಸ್ ಕೇಳ್ತೀನಿ, ಪಟ್ ಅಂತ ಆನ್ಸರ್ ಮಾಡ್ಬಿಡ್ಬೇಕು. ನಾನು ಹೇಳ್ತೀನಿ ಸ್ಟಡೀಸ್, ಒಂದು ಆನ್ಸರ್ ಅಲ್ಲಿ. ಐ ಲವ್ ಇಟ್. ಯಕ್ಷಗಾನ ಐ ಲವ್ ಇಟ್ ಮೋರ್. ಡ್ಯಾನ್ಸ್ ಐ ಲವ್ ಇಟ್ ಸ್ಟಿಲ್ ಮೋರ್. ಓಕೆ, ನಿಮ್ಮ ಫ್ಯಾನ್ಸ್? ಐ ಲವ್ ದೆಮ್ ಮೋರ್ ದೆನ್ ಎನಿಥಿಂಗ್. ಒಂದು ಕ್ವಶನ್ಸ್ ಬಾಕಿ ಇದೆ ಅನ್ಸುತ್ತಲ್ಲ, ಫುಡ್. ಓ ಮೈ ಗಾಡ್, ಅದು ಫಸ್ಟ್ ಕೇಳಬೇಕಿತ್ತು. ತಪ್ಪದೆ ಅನ್ಸುತ್ತೆ. ಓಕೆ, ಸಮಯದ ಅವಧಿ ತುಂಬಾನೇ ಕಡಿಮೆ ಇದೆ, ಸೊ ನಾನು ಇವರಿಗೆ ಕೇಳ್ತೀನಿ. ವರ್ಷ, ನಿಮ್ಮ ಹಸ್ಬೆಂಡ್? ಅಪುಲ್. ಕ್ಯಾಮ್ರಾ? ಹಿಮ್ ಅಗೇನ್. ಓಕೆ, ನೆಕ್ಸ್ಟ್ ಫ್ಯಾಷನ್. ಫ್ಯಾಷನ್ ಪಿಂಕಿಶ್ ಥಿಂಗ್ಸ್. ಐ ಲೈಕ್ ಎವ್ರಿಥಿಂಗ್ ಪಿಂಕ್ ಮೈಸೆಲ್ಫ್. ಓಕೆ, ಇನ್ನೊಂದು ಕ್ವಶನ್ಸ್ ಇದೆಯಲ್ಲ. ಓಕೆ, ಟೋಟಲ್ ಯಕ್ಷಗಾನದ ಬಗ್ಗೆ
my passion, my life, my everything actually. ಓಕೆ, ಇಬ್ರ ಜೊತೆ ತುಂಬಾನೇ ಇವತ್ತು ಯಕ್ಷಕನ್ನಿಕೆಯರು ಅಂತ ನಾವು ಟಾಪಿಕ್ ಇಟ್ಕೋದಕ್ಕೆ ಸಾರ್ಥಕತೆ ಅನ್ಸುತ್ತೆ. ನಮ್ಮ ಜೊತೆ ಯಕ್ಷಗಾನ ಆಗಿರ್ಬೋದು, ಯಕ್ಷಗಾನದಲ್ಲಿ ನೀವು ಬೆಳೆದು ಬಂದಂತಹ ಹಾದಿ ಆಗಿರ್ಬೋದು, ನಿಮ್ಮ ಟೋಟಲ್ ಲೈಫ್ ಹೇಗಿತ್ತು ಅದರ ಬಗ್ಗೆ ಸಾಕಷ್ಟು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಯಕ್ಷಗಾನ ಕೇವಲ ಕಲೆ ಮಾತ್ರ ಅಲ್ಲ, ಅದು ಜೀವನ ಕೂಡ. ಅದನ್ನ ಎಲ್ಲರೂ ಅಳವಡಿಸ್ಕೋಬೇಕು. ಕರಾವಳಿಯಲ್ಲಿ ಯಕ್ಷಗಾನಕ್ಕೆ ಯಾವ ತರ ಒಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಸೂಕ್ತ ಉದಾಹರಣೆ ಈ ಇಬ್ಬರು ಕಲೆಗಾರರು ಅಂತ ಅನ್ಬೋದು. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪಂದನ ಟಿವಿ.